ಸತ್ಯಾಗೀತಿ ಅಭಿಧೀಯತೆ. ದೇಹಧಾರಿಯಾದವನಿಗೆ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಅನಿರತಂ ಇಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಹರೇ ಕೃಷ್ಣ. ನಮಸ್ಕಾರ. ಹರೇ ಕೃಷ್ಣ. ಸೊ ಅಂತೂ ಇಂತೂ ನಾವು ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ಯಜ್ಞ ಪೂರ್ಣ ಆಗ್ತಾ ಇದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ಕ್ಲಾಸ್ನ ನಾವೊಂದು ಚಿಕ್ಕ ಕೀರ್ತನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಹಾಗೆ ಕೊನೆಯ ಅಧ್ಯಾಯ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳ್ಬೋದು ಇವತ್ತು. ದಯವಿಟ್ಟು ನಿಮ್ಮ ಕೋಆಪರೇಷನ್ ಇರಲಿ. ಓಕೆ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಮುನಾ ತೀರಾ ವನಚಾರಿ, ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಹರಿನಾಮ ಸಂಕೀರ್ತನ್ ಕಿ ಜೈ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ ಮತ್ತೊಮ್ಮೆ. ಇವತ್ತಿನ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ನಿಮಗೆಲ್ಲರಿಗೂ ಸ್ವಾಗತ. ಹೇಗೆ ಮೋಕ್ಷ ಸನ್ಯಾಸ ಯೋಗ ಅನ್ನುವಂಥದ್ದು ಹೇಗೆ ಅಂತ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಹೆಸರು ಹೇಳಿದಾಗೇನೆ ಮೋಕ್ಷ, ಭಗವತ್ ಪ್ರಾಪ್ತಿ. ಇವತ್ತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಏಷ್ಯಾಯಿ ಮಾಶುಚ್ಚ. ಭಗವಂತನ ಕೊನೆಯ ಅಂತಿಮ ಅವನ ಸಂದೇಶಗಳಲ್ಲಿ ಇದು ಬಹಳ ಮಹತ್ವವಾದ ಸಂದೇಶ ಇವತ್ತು ಅವನು ಕೊಡ್ತಾ ಇರುವಂತಹದ್ದು ನಮಗೆ. ಸೊ ಇವತ್ತಿನ ಅಧ್ಯಾಯವನ್ನು ನಾವೀಗ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ
ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಾಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತ್ತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ನಿನ್ನಿನ ಅಧ್ಯಾಯದ ಸಾರಾಂಶ ಆಸ್ ಯೂಶುವಲ್ ನಾವು ನೋಡಿಕೊಂಡು ಇವತ್ತಿನ ಅಧ್ಯಾಯಕ್ಕೆ ಬರೋಣ. ಸೊ ನಿನ್ನಿನ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ, ಹೇಗೆ ನಾವು 3 ರೀತಿಯ ಶ್ರದ್ಧೆ, 3 ರೀತಿಯ ತಪಸ್ಸು, 3 ರೀತಿಯ ಆಹಾರ ಸೇವನೆ, ಸೊ 3 ರೀತಿ ಅಂದ್ರೆ ಶರೀರದ ತಪಸ್ಸು, ಮಾತಿನ ತಪಸ್ಸು ಮತ್ತು ಓಂ ತತ್ಸದ್ ಅಂದ್ರೆ ಏನು ಅನ್ನುವಂತಹದ್ದು, ಮತ್ತೆ 3 ರೀತಿಯಲ್ಲಿ ಯಜ್ಞ ಮಾಡುವುದು ಅಂದ್ರೆ ಹೇಗೆ. ಅದರಿಂದ ಸೊ ನಾವು ಶ್ರದ್ಧೆ ಅನ್ನುವಂತಹದ್ದು ಬಹಳ ಮುಖ್ಯ. ಶ್ರದ್ಧೆಯಲ್ಲಿ ಸಾತ್ವಿಕ ಶ್ರದ್ಧೆ, ರಾಜಸಿಕ ಶ್ರದ್ಧೆ ಮತ್ತು ತಾಮಸಿಕ ಶ್ರದ್ಧೆಗಳು ಹೇಗಿರುತ್ತೆ, ಹೇಗೆ ಅವರು ಬೇರೆ ಬೇರೆ ರೀತಿಯಾಗಿ ಆರಾಧನೆಯನ್ನ, ಪೂಜೆಯನ್ನ, ಭಕ್ತಿಯನ್ನ ಮಾಡ್ತಾರೆ. ಭಕ್ತಿ ಅನ್ನೋದಕ್ಕಿಂತ ಅವರು ಹೇಗೆ ಕರ್ಮಕ್ಕೋಸ್ಕರ, ಸ್ವಂತ ಇದಕ್ಕೋಸ್ಕರ ಮಾಡುವಂತಹದ್ದು. ಸೊ ಆ ರೀತಿಯಾಗಿ ಶ್ರದ್ಧೆಯನ್ನ ಮಾಡಿದ್ರೆ ಏನಾಗುತ್ತೆ, ಭಗವಂತ ಹೇಳ್ತಾನೆ, ಯಾರು ತಾಮಸಿಕ ಅಥವಾ ಇವರು ಯಾವ ರೀತಿಯಾಗಿ ದಾನ ಮಾಡ್ತಾರೆ, ಯಾವ ರೀತಿಯಾಗಿ ಇದು ಮಾಡ್ತಾರೆ, ತಾಮಸಿಕವಾಗಿ ಮಾಡುವಂತಹ ದಾನ, ರಾಜಸಿಕವಾಗಿ ಮಾಡುವಂತಹ ದಾನ, ಅಥವಾ ಅವ್ರು ಮಾಡುವಂತಹ ಶ್ರದ್ಧೆ ಸಹಿತ ಅದು ಅವರನ್ನ ಮತ್ತೆ ಮತ್ತೆ ಭೌತಿಕ ಪ್ರಪಂಚಕ್ಕೆ ತಳ್ಳಲ್ಪಡುತ್ತೆ, ನರಕಕ್ಕೂ ಸಹಿತ ಅವರು ಹೋಗ್ತಾರೆ. ಅದರಿಂದ ನಾವು ನರಕದ ದ್ವಾರದಿಂದ ಹೇಗೆ ತಪ್ಪಿಸಿಕೊಳ್ಳುವುದು, ಅದರಿಂದ ಹೇಳ್ತಾನೆ ಓಂ ತತ್ಸತ್ ಅಂತ ಅನ್ನುವಂತಹದ್ದು ಎಲ್ಲವನ್ನ ನಾನು, ಓಂ ಅಂದ್ರೆ ವಿಷ್ಣುವನ್ನ ಸೂಚಿಸುವಂತಹದ್ದು, ತತ್ ಅಂದ್ರೆ ಅವನಿಗೋಸ್ಕರ ಫಲಗಳನ್ನು ಅಪೇಕ್ಷಿಸಿ ಮಾಡುವಂತಹ ಕರ್ಮ, ಸತ್ ಅಂದ್ರೆ ಅದು ಶಾಶ್ವತವಾದದ್ದು ಮತ್ತು ಪೂರ್ತಿಯಾಗಿ ಅವನಿಗೆ ಸೇರಬೇಕಾದದ್ದು ಅನ್ನುವಂತಹದ್ದನ್ನ ನಾವು ಓಂ ತತ್ಸತ್ ಅನ್ನುವಂತಹದ್ದು ಬ್ರಹ್ಮನಿಂದ ಹಿಡಿದು ಅನಾದಿ ಕಾಲದಿಂದ, ಅಂದ್ರೆ ಋಷಿಮುನಿಗಳು ಸಹಿತ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಬಹಳ ಮೊದಲನೆಯ ಜೀವಿ ಬ್ರಹ್ಮನಿಂದ ಹಿಡಿದು. ಇದು ಆಲ್ರೆಡಿ ಯೂಟ್ಯೂಬಲ್ಲಿ ಲೈವ್ ಹೋಗ್ತಾ ಇದೆ, ಯಾರು ರೆಕಾರ್ಡಿಂಗ್ ರಿಕ್ವೆಸ್ಟ್ ಹಾಕಿದ್ದೀರಾ. ಸೊ ರೆಕಾರ್ಡಿಂಗ್ ಮತ್ತೆ ಮಾಡಲ್ಲ, ಯಾಕಂದ್ರೆ ಅದು ಸ್ಟೋರೇಜ್ ಸುಮ್ಮನೆ ಆಕ್ಯುಪೈ ಆಗುತ್ತೆ. ಯೂಟ್ಯೂಬಲ್ಲಿ ಆಲ್ರೆಡಿ ಲೈವ್ ಇದೆ ಇದೀಗ. ಧನ್ಯವಾದಗಳು. ಸೊ ಇವತ್ತಿನ ಅಧ್ಯಾಯದಲ್ಲಿ ನಿಜವಾಗಿ ಹೇಳಬೇಕು, ಭಗವದ್ಗೀತೆ 17ನೇ ಅಧ್ಯಾಯಕ್ಕೆ ಮುಗಿಯತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಇಡೀ ಭಗವದ್ಗೀತೆಯ ಸಾರಾಂಶ ಇದೆ ಮತ್ತು ಕೊನೆಯದಾಗಿ ಕೆಲವು ಭಗವಂತನ ಸಂದೇಶಗಳಿದ್ದಾವೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ಅವನು ಹೇಳ್ತಾನೆ ಕರ್ಮಯೋಗ, ಜ್ಞಾನಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಅನ್ನುವಂಥದ್ದು, ಮತ್ತೆ 3 ಗುಣಗಳ ಬಗ್ಗೆ ಹೇಳ್ತಾನೆ. ಯಾರು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಥವಾ ಹೇಗೆ, ಯಾವ ರೀತಿಯಾಗಿ 4 ವರ್ಣಗಳಲ್ಲಿ ಯಾವ ರೀತಿಯಾಗಿ ಅವರು ಕೆಲಸ ಮಾಡಬೇಕು ಅನ್ನುವುದರ ಬಗ್ಗೆ ಅವನು ಹೇಳ್ತಾನೆ. ಮತ್ತೆ ಭಗವಂತನ ಕುರಿತು ಹೇಗೆ ನಮ್ಮ ಪ್ರೀತಿಯನ್ನ ಬೆಳೆಸಿಕೊಂಡು ಕೊನೆಯದಾಗಿ ಅವನ ಅಂತಿಮ ನಿರ್ಧಾರವನ್ನ ಪ್ರಕಟಿಸ್ತಾನೆ. ಸೊ ಈಗ ಇಷ್ಟು ದಿವಸ ನಾವು ಭಗವದ್ಗೀತೆಯಿಂದ ಏನನ್ನ ತಿಳ್ಕೊಂಡ್ವಿ, ಭಗವದ್ಗೀತೆ ನಿಜವಾಗಿಯೂ ಯಾರಿಗಾದರೂ ಸಹಾಯ ಮಾಡಿದ್ಯಾ, ಎಷ್ಟು ದಿವಸ ನಾವೇನು ತಿಳ್ಕೊಂಡಿದ್ದೀವಿ, ನೀವು ಯಾರಾದರೂ ಒಬ್ರಿಬ್ರು ಹೇಗೆ ಅನ್ನಿಸ್ತಾ ಇದೆ, ಏನು ನಾವು ಇದನ್ನ ಬಹಳ ಸಮಯ ಆಯ್ತು ನಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ,
ಅಥವಾ ಸರಿಯಾದ ಸಮಯದಲ್ಲಿ ನಾವು ಇದನ್ನು ತಿಳ್ಕೊಂಡಿದ್ದೀವಾ? ಸೊ ನಿಮ್ಮಲ್ಲಿ ಯಾರಾದರೂ ಇಲ್ಲಿಯ ತನಕ ಇಷ್ಟು ದಿವಸ 17 ಅಧ್ಯಾಯಗಳನ್ನು ಮುಗಿಸಿದ್ದೇವೆ, ನೀವು ಶೇರ್ ಮಾಡ್ಬೋದು. ಹೇಗೆ ಅನಿಸ್ತಾ ಇದೆ ನಿಮಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಸಂತೋಷದಾಯಕವಾಗಿದೆ ಈ 18 ಅಧ್ಯಾಯಗಳನ್ನ ಕೇಳ್ಕೊಂಡಿರೋದು. ನಾನು ತುಂಬಾ ದಿನಗಳಿಂದ ಅನ್ಕೊಳ್ತಿದ್ದೆ ಅಧ್ಯಾಯಗಳನ್ನ ಕೇಳ್ಬೇಕು ಅಂತ. ಡೈರೆಕ್ಟ್ ಆಗಿ ಓದೋದ್ಕಿಂತ ಹೆಚ್ಚು ಕೇಳೋದ್ರಿಂದ ನಮ್ಗೆ ಹೆಚ್ಚು ಅರ್ಥ ಆಗುತ್ತೆ ಅದು. ಹಾಗಾಗಿ ತುಂಬಾ ಸಂತೋಷ ಆಗಿದೆ ನಮ್ಗೆ ಈ ಒಂದು ಆನ್ಲೈನ್ ಕ್ಲಾಸ್ಗಳಿಂದ. ಹಾಗೆ ಪಾಸಿಟಿವ್ನೆಸ್ ಇದೆ, ಧನಾತ್ಮಕತೆ ರೀತಿಯಲ್ಲೂ ಕೂಡ ಬದಲಾವಣೆಗಳಾಗಿದೆ. ಸೊ ಈ ಬದಲಾವಣೆಗಳಿಂದ ಹೇಗೆ ನಿಮ್ಮ ಪರ್ಸನಲಿ ನಿಮ್ಗೆ ಯಾವ ತರ ಇಂಪ್ಯಾಕ್ಟ್ ಅಥವಾ ಮುಂದಿನ ಜೀವನಗಳು ಯಾವ ರೀತಿ? ಇದು ಪಾಸಿಟಿವ್ ಆಗಿ ಯೋಚನೆ ಮಾಡೋ ರೀತಿ ಆಗಿದೆ. ನಮಗ್ ಗೊತ್ತಿರ್ಲಿಲ್ಲ ಯಾಕೆ ಏನಾಗುತ್ತೆ ಲೈಫ್ ಅಲ್ಲಿ ಒಂದೇ ರೀತಿ ಯಾಕಿರಲ್ಲ, ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅನ್ನೋದು. ಅದೇ ನಮ್ಮ ಕರ್ಮಗಳಿಂದ ಅವುಗಳು ಬದಲಾವಣೆಗಳಾಗ್ತಾ ಇದೆ ಅನ್ನೋದು ಇವಾಗ ತಿಳಿದಿದೆ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಕರ್ಮ ಅನ್ನುವಂಥದ್ದು ಫಲಾಧಾರಿತ ಕರ್ಮಗಳು. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಗೊತ್ತಿಲ್ದಲೇ ಇರುವಂತಹ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡ್ವಿ. ಇಷ್ಟು ದಿನ ನನ್ಗೆ ಪ್ರಭುಪಾದರೇ ಕಲಿಯುಗದಲ್ಲಿ ಕೃಷ್ಣನ ಅಂಶ ಅವರು ಅನ್ನೋದು ನನ್ಗೆ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲ ಪ್ರಭುಜಿ. ಆ ಒಂದು ವಿಷಯ ತಿಳ್ಕೊಂಡ್ವಿ. ಆಮೇಲೆ ತುಂಬಾ ಬದಲಾವಣೆಗಳನ್ನು ಕಾಣ್ತಾ ಇದೀವಿ ಪ್ರಭುಜಿ. ಪ್ರಭುಪಾದರು ಸೇನಾಪತಿ ಭಕ್ತ ಅವರ ಗೌರಾಂಗ ಚೈತನ್ಯ ಮಹಾಪ್ರಭುಗಳು, ಅವರು ಕೃಷ್ಣ, ನಿಜವಾದ ಕೃಷ್ಣ. ಗುರು ಅನ್ನುವಂಥವನು ಅವರೊಂದು ತತ್ವ. ಗುರು ಯಾವಾಗಲೂ ಭಗವಂತನ ನೇರ ಪ್ರತಿನಿಧಿಯಾಗಿರ್ತಾರೆ, ಆದರೆ ಅವರು ಪರಂಪರೆಯಿಂದ ಬಂದ ಗುರುವಾಗಿರಬೇಕು. ಗುರುವಾಣಿ ಇದ್ವಿ ಕೃಷ್ಣನಿಗಿಂತ ಹೆಚ್ಚು ಯಾಕೆ ಯಾವಾಗ್ಲೂ ಎಲ್ಲಿ ನೋಡಿದ್ರು ಇವ್ರದ್ದು ಫೋಟೋ ಇರುತ್ತೆ, ಇವ್ರಿಗೆ ಯಾಕೆ ಅಷ್ಟೊಂದು ಒಂದು ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನಿಜವಾಗ್ಲೂ ಗೊತ್ತಾಗಿದೆ ಪ್ರಭುಜಿ ಅದು ಯಾಕೆ ಅಂತ. ಇಲ್ಲ, ಪ್ರಭುಪಾದರು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ. ಯಾಕೆಂದ್ರೆ ಭಗವದ್ಗೀತೆಯಿಂದ ನಾವೇನ್ ತಿಳ್ಕೊಳ್ತೀವಿ, ಅಲ್ಟಿಮೇಟ್ಲಿ ಹೇಗೆ ನಮ್ಮ ಜೀವನದ ಚಕ್ರ ತಿರುಗಾಡ್ತಾ ಇರತ್ತೆ. ಆದರೆ ಈ ಭಗವದ್ಗೀತೆಯಿಂದ ಏನಾಗುತ್ತೆ, ಒಂದು ಭಕ್ತಿಯ ಬೀಜ ನಮ್ಮಲ್ಲಿ ನಾವು ಇಟ್ಕೊಳ್ತೇವೆ. ಆ ಬೀಜದಿಂದ ಅದು ಒಂದು ವೃಕ್ಷವಾಗಿ ಬೆಳೆಯುತ್ತೆ ಇನ್ನು ಮುಂದೆ. ಆ ಭಕ್ತಿಯ ವೃಕ್ಷ ಅನ್ನುವಂತಹದ್ದು ನೀವು ಬೆಳೆಸ್ಕೊಂಡು ಹೋದಾಗ, ಪೋಷಣೆ ಮಾಡಿ, ಹೇಗೆ ಆ ಭಕ್ತಿಯ ಬೀಜವನ್ನ ನೀವು ಗಿಡವನ್ನಾಗಿ ಮರವನ್ನಾಗಿ ಬೆಳೆಸ್ಕೊಳ್ತೀರಾ ಅನ್ನುವಂತಹದ್ದು ಬಹಳ ಮುಖ್ಯ. ಅದಕ್ಕೆ ಅವರು ಕೊಟ್ಟಿರುವಂತಹ ಸೊಲ್ಯೂಷನ್ ಬಹಳ ಪವರ್ಫುಲ್ ಸೊಲ್ಯೂಷನ್, ಹರಿನಾಮ ಸಂಕೀರ್ತನೆ. ಮತ್ತೆ ಅದು ಕಲಿಯುಗದ ಯುಗಧರ್ಮವೂ ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಹಾಮಂತ್ರ. ಅದನ್ನ ಪ್ರತಿನಿತ್ಯ ನಾವು ಇಸ್ಕಾನ್ನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಅಪರಾಧಗಳಲ್ಲಿ ಹೇಗೆ ನಾವು ಅಟೆಂಟಿವ್ ಆಗಿ ಚಾಂಟಿಂಗ್ ಮಾಡಬೇಕು, ಹೇಗೆ ನಾವು ಪೂರ್ತಿ ಲಕ್ಷ್ಯ ಕೊಟ್ಟು ಅದನ್ನ ಆ ಜಪವನ್ನ ಹೇಗೆ ಮಾಡಬೇಕು ಅನ್ನುವಂತಹದ್ದು. ಸೊ ಅದು ಆ ಹರೇ ಕೃಷ್ಣ ಮಹಾಮಂತ್ರ ಏನೋ ಒಂದು ಆರ್ಡಿನರಿ ಮಂತ್ರ ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆ ತಿಳ್ಕೊಳ್ಬಾರ್ದು. ಅದು ಒಂದು ಅಪರಾಧ. ಅದು ಡೈರೆಕ್ಟ್ ಕೃಷ್ಣನನ್ನ ಪ್ರತಿನಿಧಿಸುತ್ತೆ. ಇತಿ ಷೋಡಶಕೋ ನಾಮ್ನ, ಈ ಕಲ್ಮಶ ನಾಶನಂ, ಈ 16 ಹೆಸರುಗಳು ಕಲಿಯ ಕಲ್ಮಶಗಳನ್ನ ನಾಶ ಮಾಡುತ್ತೆ ನಮಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಬೀಜ ನಿಮ್ಮಲ್ಲಿ ಇಟ್ಟಿರುವಂತಹ ಈ ಬೀಜ ಈಗ ಅದು ಗಿಡದಿಂದ ಮರವಾಗಿ ಭಕ್ತಿ ವೃಕ್ಷವಾಗಿ ಬೆಳೆದು ಆ ಭಗವತ್ ಪ್ರಾಪ್ತಿ ತಮಗೆಲ್ಲರಿಗೂ ಆಗಲಿ ಅಂತ ನಾನು ಇಲ್ಲಿ ಬೇಡ್ಕೊಳ್ತೇನೆ. ಹರೇ ಕೃಷ್ಣ. ಶ್ರೀಲಾ ಪ್ರಭುಪಾದರ ಆ ಒಂದು ಕರುಣೆ, ಕೃಷ್ಣನ ಚೈತನ್ಯ ಮಹಾಪ್ರಭುಗಳ ಆ ಒಂದು ಕರುಣೆ ಎಲ್ಲರ ಮೇಲೆ ಇರಲಿ ಅಂತ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ, ಮತ್ತೆ ಯಾರಾದರೂ ಏನಾದರೂ ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ. ನಾ ಮುಂದೆ ಹೋಗೋಣ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಸೊ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿ ಅವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ
ನಾವು ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತೋ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಸೊ ತ್ಯಾಗ ಅಂದ್ರೆ ಓಂ ತತ್ಸತ್ತಲ್ಲಿ ಅದೊಂದು ತ್ಯಾಗವೂ ಬರುತ್ತೆ, ಕರ್ಮಫಲ ತ್ಯಾಗ. ಅದರಿಂದ ಆ ತ್ಯಾಗ ಯಾಕೆ ಮಾಡಬೇಕು ನಾವು? ಅಥವಾ ಸನ್ಯಾಸ ಅಂದ್ರೆ ಏನು? ಸನ್ಯಾಸದ ಉದ್ದೇಶ. ಈಗ ನಾವೇನು ಸನ್ಯಾಸ ಅಂತ ತಿಳ್ಕೊಳ್ತೀವಿ, ಕಾವಿ ಬಟ್ಟೆ ಹಾಕೊಂಡು ಆ ಥರದ ಸನ್ಯಾಸ ಅಲ್ಲ. ನಾವು ಆಲ್ರೆಡಿ ಏನು ಇವರು ಏನು ಹೇಳ್ತಾರೆ ಅವರಿಗೆ, ಯಾರು ಸೋಗಲಾಡಿ ಸನ್ಯಾಸಿಗಳು, ಅವರಿಗೆ ಆ ರೀತಿಯಾಗಿಯೂ ನಾವು ನೋಡಿದ್ದೇವೆ. ಅಂದ್ರೆ ನೋಡ್ಲಿಕ್ಕೆ ಸನ್ಯಾಸಿ ತರ ವೇಷ ಹಾಕೊಂಡ್ರು ಒಳಗಡೆ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡುವಂಥವ್ರು. ಅದರಿಂದ ಇಲ್ಲಿ ಅವನು ಯಾಕೆ ನಾವು ಇದನ್ನ ಮಾಡ್ಬೇಕು, ಅದರ ಉದ್ದೇಶ ಏನು ಅಂತ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಅದಕ್ಕೆ ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹೋ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಐಹಿಕ ಬಯಕೆಯ ಆಧಾರವಿರುವ ಕ್ರಮೇಣ ನಾವು ಪ್ರಯತ್ನದಲ್ಲಿ ಅದು ಹಾಗೆ ಕೃಷ್ಣ ಹೇಳ್ತಾನಲ್ಲ, ಇದು ಬಹಳ ಕಷ್ಟ ಅಂತ. ಆದ್ರೆ ಅವನು ಹೇಳ್ತಾನೆ ಅಭ್ಯಾಸ ಎನ್ನುತ್ತ ಕೌಂತೆಯ, ಅಂದ್ರೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಾವು ಖಂಡಿತವಾಗಿ ಅವನು ಚಂಚಲ ಈ ಮನಸ್ಸು ಚಂಚಲ ಅಂತ ಅರ್ಜುನ ಹೇಳಿದಾಗ ಅವನು ಹೇಳ್ತಾನೆ ಸರಿಯಾದ ಅಭ್ಯಾಸದಿಂದ ಮತ್ತೆ ವೈರಾಗ್ಯದಿಂದ ಯುಕ್ತ, ಅಂದ್ರೆ ಸರಿಯಾದ ವೈರಾಗ್ಯದಿಂದ ಅಭ್ಯಾಸದಿಂದ ಅದು ನಮಗೆ ಬರುತ್ತೆ ಅಂತ. ಏನು ಈ ರೀತಿಯಾದ ಕರ್ಮ ಫಲಗಳನ್ನ ತ್ಯಜಿಸುವಂತಹದ್ದು, ಮನಸ್ಸನ್ನ ಹರಿಯಲ್ಲಿ ಇಡುವುದರಿಂದ ಅದು ಸಾಧ್ಯ ಅನ್ನುವಂಥದ್ದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಅದರಿಂದ ಭಗವಂತ ಇಲ್ಲಿ ಹೇಳ್ತಾ ಇರುವಂತಹದ್ದು ಏನಂದ್ರೆ ಐಹಿಕ ಬಯಕೆ, ಕಾಮ್ಯ ಕರ್ಮಗಳು ಅದನ್ನ ತ್ಯಜಿಸುವುದು, ಆ ಕರ್ಮ ಫಲಗಳನ್ನ ತ್ಯಜಿಸುವುದು, ಆ ರೀತಿಯಾದಂಥ ಕರ್ಮವನ್ನ ಮಾಡದೇ ಇರುವಂತಹದ್ದು. ಅವನು ಹೇಳ್ತಾನೆ ಬಯಕೆಯ ಆಧಾರವಿರುವ ಕರ್ಮಗಳನ್ನ ತ್ಯಜಿಸುವುದನ್ನೇ ವಿದ್ವಾಂಸರು ಸನ್ಯಾಸ, ಅದು ನಿಜವಾದ ಸನ್ಯಾಸ. ಇಂದ್ರಿಯ ತೃಪ್ತಿಯ ಬಯಕೆಗಾಗಿ ನಾವು ಕೆಲಸ ಮಾಡದೇ ಇರುವಂತಹದ್ದು, ಅದು ಸನ್ಯಾಸ. ಆದ್ರೆ ನಮ್ಮ ಕರ್ತವ್ಯ ಅಂತ ಭಗವಂತನ ಸೇವೆಯಲ್ಲಿ ನಾವೆಲ್ಲವನ್ನು ಮಾಡಬಹುದು. ಎಲ್ಲ ಕರ್ಮಗಳನ್ನ ಬಿಟ್ಟು ಬಿಡುವುದು, ಎಲ್ಲ ಕರ್ಮಗಳ ಫಲಗಳನ್ನ, ಈಗ ನಾವೇನೇ ಮಾಡಿದ್ರು ಭಗವಂತನಿಗೋಸ್ಕರ ಮಾಡಿದ್ರು ಆ ಫಲಗಳನ್ನ ಅವನಿಗೆ ನಾವು ತ್ಯಜಿಸುವುದರಿಂದ ಅದು ನಿಜವಾದ ತ್ಯಾಗ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇದು ಸನ್ಯಾಸಿ ಅಂದ್ರೆ ಯಾರು ಇಂದ್ರಿಯ ತೃಪ್ತಿಯ ಬಯಕೆಗಳನ್ನ, ಅಂತಹ ಕರ್ಮಗಳನ್ನ ತ್ಯಜಿಸ್ತಾನೋ ಮತ್ತು ಎಲ್ಲವನ್ನೂ ಭಗವಂತನಿಗೋಸ್ಕರ ಅಂತ ಮಾಡ್ತಾನೆ, ಮತ್ತು ಕರ್ಮ ಫಲಗಳನ್ನ ಬಂದಿರುವಂತಹ ಫಲಗಳನ್ನ ಭಗವಂತನಿಗೆ ಅರ್ಪಿಸುವಂಥದ್ದು, ಅದು ಅವನಿಗೆ ಸೇರಿದ್ದು ಅನ್ನುವಂಥದ್ದು. ಆ ರೀತಿ ಇದ್ದು ಅದು ನಿಜವಾದ ತ್ಯಾಗ ಅಂತ ಅವನು ಕರೆಸ್ಕೊಳ್ತಾನೆ. ತ್ಯಾಜ್ಯಂ ದೋಷ ವಿರಿತ್ಯಕ್ಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ಎಲ್ಲಾ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಹರೇ ಕೃಷ್ಣ. ಈಗ ಕಾಮ್ಯ ಕರ್ಮಗಳನ್ನ ಮಾಡದಿರುವುದು ನಿಜವಾದ ಸನ್ಯಾಸ ಅಂತ ಭಗವಂತ ಹೇಳ್ತಾನೆ. ಅದರಿಂದ ಕೆಲವರು ಹೇಳ್ತಾರೆ ಈ ಕಾಮ್ಯ ಕರ್ಮಗಳು ಅಂದ್ರೇನು, ಆಸೆ ಪಟ್ಟು ಮಾಡುವಂತಹದ್ದು, ನನಗೋಸ್ಕರ ಬೇಕು ಅಂತ ಮಾಡುವಂಥದ್ದು. ಅಂತಹ ಕಾಮ್ಯಕರ್ಮಗಳು ಬಹಳ ದೋಷಗಳಿಂದ ಕೂಡಿದೆ, ಅದರಿಂದ ಅದನ್ನ ಬಿಡಬೇಕು ಅಂತಾರೆ. ಆದ್ರೆ ಯಜ್ಞದಾನ ತಪಸ್ಸನ್ನ ಬಿಡಬಾರ್ದು ಅಂತಾರೆ. ಅಂದ್ರೆ ಕಾಮ್ಯಕರ್ಮಗಳಲ್ಲಿ ಯಜ್ಞದಾನ ತಪಸ್ಸು ಬರತ್ತೆ. ಕೆಲವರು ಸ್ವಂತ ನನಗೆ ಒಳ್ಳೇದಾಗ್ಲಿ, ನನ್ನ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ, ಅಥವಾ ಈಗ ಉದಾಹರಣೆಗೆ ಮನೆಯಲ್ಲಿ ಕೆಲವರಿಗೆ ನಿಮಗೆ ಚಿಕ್ಕ ಮಕ್ಕಳು ಇರ್ಬೋದು ಅಲ್ವಾ,
ತುಂಬಾ ಹುಷಾರಿಲ್ಲ ಅಂದ್ರೆ ನಾವು ದೇವ್ರ ಹತ್ರ ಬೇಡ್ಕೊಳ್ತೀವಲ್ಲ, ಆದಷ್ಟು ಬೇಗ ಅವನಿಗೆ ಹುಷಾರಾಗ್ಲಿ ಅನ್ನುವಂಥದ್ದು. ಸೊ ಈ ತರದ ಕೆಲವು ಕಾಮ್ಯ ಕರ್ಮಗಳನ್ನ ನಾವು ಮಾಡಿಸ್ಬಿಡ್ತೇವೆ. ಅಂದ್ರೆ ಯಾವಾಗ ನಾವು ಭೌತಿಕ ಪ್ರಪಂಚದ ಬಂಧನದಲ್ಲಿದ್ದಾಗ. ಅದರಿಂದ ಆ ರೀತಿಯಾದ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಅವನು ಹೇಳ್ತಾ ಇರುವಂತದ್ದು ಏನಂದ್ರೆ ಯಜ್ಞದಾನ ತಪಸ್ಸು. ಯಜ್ಞ, ದಾನ ಮತ್ತೆ ತಪಸ್ಸು ಇವುಗಳನ್ನ ಬಿಡಲೇಬಾರದು ಅಂತ ಹೇಳಿದೆ. ಅದನ್ನ ನಾವು ನಮಗೋಸ್ಕರನೇ ಮಾಡಿಕೊಂಡ್ರು ನಾವು ಅದನ್ನ ಬಿಡಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಆದರೆ ಕ್ರಮೇಣ ಅದು ನಮ್ಮನ್ನ ಪರಿಶುದ್ಧತೆಯ ಕಡೆಗೆ ತೆಗೆದುಕೊಂಡು ಹೋಗತ್ತೆ ಅನ್ನುವಂಥದ್ದು. ಯಜ್ಞ, ದಾನ ಮತ್ತೆ ತಪಸ್ಸು ಕ್ರಮೇಣ. ಯಜ್ಞ ದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಹರೇ ಕೃಷ್ಣ. ಯಜ್ಞದಾನ ತಪಸ್ಸನ್ನ ಬಿಡಬಾರದು, ಎಲ್ರೂ ಮಾಡಬೇಕು. ಅದನ್ನ ಈಗ ಉದಾಹರಣೆಗೆ ನೃಗ ಮಾಡ್ದ ಯಜ್ಞದಾನ, ಯಜ್ಞವನ್ನ ಮಾಡ್ತಾ ಇದ್ದ, ಅಂದ್ರೆ ದಾನವನ್ನು ಮಾಡ್ತಾ ಇದ್ದ ನೃಗ. ಆದ್ರೂ ಅಲ್ಲಿಯೂ ಆದ್ರೆ ಕ್ರಮೇಣ ಅವನು ಭಗವಂತನ ಸ್ಪರ್ಶದಿಂದ ಪ್ಯೂರಿಫೈ ಆಗ್ತಾನೆ. ಖಂಡಿತವಾಗಿಯೂ ಪ್ಯೂರಿಫೈ ಆಗ್ತಾರೆ ಅವರು ಆಮೇಲೆ. ಆದರೆ ಉದ್ದೇಶ ಒಂದು ಸೆಲ್ಫಿಶ್ ಇದ್ರೂ ಸಹಿತ ಅವರು ಅದನ್ನ ಬಿಡಲೇಬಾರದು ಅನ್ನುವಂಥದ್ದು. ಉದಾಹರಣೆಗೆ ದಕ್ಷನ ಉದಾಹರಣೆಯನ್ನು ತಗೊಳ್ಬೋದು. ದಕ್ಷ ಹೇಗೆ ಏನೋ ತಾನು ಬ್ರಹ್ಮನಾಗಬೇಕು, ಅಥವಾ ದಕ್ಷ ಪ್ರಜಾಪತಿ ಅಂತಾನೆ ಕರೆಸ್ಕೊಳ್ತಾನೆ. ಮಹಾಯಜ್ಞವನ್ನು ಮಾಡ್ತಾ ಇರುವಾಗ ಶಿವನಿಗೆ ಗೌರವವನ್ನು ಕೊಡುವುದಿಲ್ಲ ಅದರಲ್ಲಿ. ಆಮೇಲೆ ದಾಕ್ಷಾಯಣಿ ಆ ಯಜ್ಞದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾಳೆ. ಅದರಿಂದ ಕೋಪಗೊಂಡ ಶಿವ ಯಜ್ಞನ ಅಂದ್ರೆ ದಕ್ಷನ ಅಂದ್ರೆ ದಕ್ಷನ ಇದಾಗತ್ತೆ, ಕುತ್ತಿಗೆಯನ್ನ ಕಡಿಯಲಾಗತ್ತೆ, ಅವನ ರುಂಡವನ್ನ ಕತ್ತರಿಸಲಾಗತ್ತೆ. ಆದ್ರೆ ಯಜ್ಞ, ಅವನು ಹಿಡ್ಕೊಂಡಿರುವಂತಹ ಯಜ್ಞ ಅದು ಅಪರಿಪೂರ್ಣವಾಗಿರುತ್ತಲ್ಲ. ಅದರಿಂದ ಯಜ್ಞ ಪರಿಪೂರ್ಣ ಆಗ್ಬೇಕು ಅಂತ ಅವನ ಒಂದು ಅಹಂಕಾರದ ದಮನ ಮಾಡ್ಲಿಕ್ಕೆ ಆ ಯಜ್ಞ ಪರಿಪೂರ್ಣ ಆಗೋದಿಲ್ಲ. ಆ ಅಹಂಕಾರದಿಂದ ಅವನು ಯಜ್ಞ ಮಾಡ್ತಾ ಇರೋದರಿಂದ ಆ ಯಜ್ಞದ ಪರಿಪೂರ್ಣತೆ ಆಗೋದಿಲ್ಲ. ಅದರಿಂದ ಅವನ ಅಹಂಕಾರವನ್ನ ಇದ್ ಮಾಡ್ಲಿಕ್ಕೆ ಆ ರೀತಿಯಾದ ಒಂದು ಭಗವಂತನ ಲೀಲೆಯಲ್ಲಿ ನಡೀತಾ ಇರುತ್ತೆ. ಅದರಿಂದ ಅವನಿಗೆ ಆಡಿನ ತಲೆಯನ್ನ ಕೊಟ್ಟು ಅವನು ಮತ್ತೆ ಯಜ್ಞದ ಅಧಿಪತಿಯಾಗಿ ಆಮೇಲೆ ಆ ಯಜ್ಞ ಪರಿಪೂರ್ಣಗೊಳ್ಳುತ್ತೆ. ಅವನ ಅಹಂಕಾರ ಹೋಗತ್ತೆ. ಶಿವ ಮತ್ತೆ ಇತರ ದೇವತೆಗಳು ಎಲ್ಲರೂ ಆ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಪಾಲ್ಗೊಂಡ ಮೇಲೆ ಯಜ್ಞದ ಭೋಕ್ತಾರ ಯಾರು? ಯಜ್ಞದ ಭೋಕ್ತಾರ ಪರಮಾತ್ಮ ವಿಷ್ಣು ಅಲ್ಲಿ ಬಂದು ಆ ಯಜ್ಞದ ಅಂದ್ರೆ ಪರಿಪೂರ್ಣತೆ. ಆದರೆ ಯಜ್ಞಕ್ಕೆ ನಾವು ಏನು ಸಮರ್ಪಿಸ್ತೇವೆ, ಪೂರ್ಣಾಹುತಿ, ಆಹುತಿ ಅಂತ ನಾವು ಏನು ಕೊಡ್ತೇವೆ, ಅದು ಯಜ್ಞದ ಒಡೆಯನಿಗೆ. ಸೊ ಅದನ್ನು ಅವನು ಬಂದು ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ಯಜ್ಞದ ಒಡೆಯ ಅವನೇ. ಅದರಿಂದ ಅವನು ಬಂದು ಈ ತರ ಸ್ವೀಕಾರ ಮಾಡ್ತಾನೆ. ಆಮೇಲೆ ಆ ದಕ್ಷ ಪ್ರಜಾಪತಿಯ ಅವನೇನು ಇದಿದೆ ಆ ಯಜ್ಞ ಅನ್ನುವಂಥದ್ದು ಅಲ್ಲಿ ಪರಿಪೂರ್ಣಗೊಳ್ಳುತ್ತೆ. ಮತ್ತು ಅವನು ಸಹಿತ ಪವಿತ್ರೀಕರಿಸಲ್ಪಡ್ತಾನೆ, ದಕ್ಷನೂ ಸಹಿತ. ಸೊ ಆದ್ರಿಂದ ಈ ಯಜ್ಞದಾನ ತಪಸ್ಸು ಅನ್ನುವಂಥದ್ದನ್ನು ನಾವು ಈಗ ಯಾವುದೇ ಕಂಡೀಷನ್ ಅಲ್ಲಿ ನಾವು ಇದ್ರೂ ಸಹಿತ ಇದನ್ನು ನಾವು ಬಿಡಬಾರದು. ಯಾಕೆಂದ್ರೆ ಇದು ನಮ್ಮನ್ನ ಪರಿಶುದ್ಧಗೊಳಿಸುತ್ತದೆ. ಕ್ರಮೇಣವಾಗಿ ನಾವು ಖಂಡಿತವಾಗಿಯೂ ಏನೋ ನಿಷ್ಕಾಮ ಕರ್ಮವನ್ನು, ಇದು ಮೊದಲು ಸಕಾಮ ಕರ್ಮ ಇರತ್ತೆ. ಆದ್ರೆ ಆ ಸಕಾಮ ಕರ್ಮಗಳಲ್ಲಿಯೂ ಅಟ್ಲೀಸ್ಟ್ ಏನಂದ್ರೆ, ಈಗ ನನಗೆ ಅಂತಾನೆ ಕೇಳಿದ್ರೆ ಯಾರಿಗೆ ಹಿಂಸೆ ಕೊಡುವಂತಹದ್ದು ಆ ಥರದ್ದಲ್ಲ. ಅದರಿಂದ ಅಲ್ಲಿ ಕೆಲವು ಪರ್ಸೆಂಟೇಜ್ ಆಫ್ ಭಕ್ತಿ ನಮಗೆ ಖಂಡಿತವಾಗಿಯೂ ಲಭ್ಯವಾಗತ್ತೆ. ಸೊ ಅದರಿಂದ ಇದನ್ನು ನಾವು ಬಿಡಬಾರ್ದು ಅನ್ನುವಂಥದ್ದನ್ನ, ಯಜ್ಞ ದಾನ ತಪಸ್ಸುಗಳನ್ನ ಇದು ಮಹಾತ್ಮರನ್ನು ಸಹಿತ ಶುದ್ಧಗೊಳಿಸುತ್ತೆ. ಅದರಿಂದ ಈ ಯಜ್ಞ ದಾನ ತಪಸ್ಸು ನಾವು ಮಾಡ್ತಾನೆ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಪಾರ್ಥನೆ, ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಭಗವಂತನ ಅಂತಿಮ ಅಭಿಪ್ರಾಯಗಳು ಬರ್ತಾ ಇರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಅವನು ಹೇಳ್ತಾ ಇರುವ ಅಂತಿಮ ಅಭಿಪ್ರಾಯ ಏನು? ನಾವು ಕೆಲಸ ಮಾಡಬೇಕು, ಫಲಗಳನ್ನು ಅಪೇಕ್ಷಿಸಬಾರದು, ಎಲ್ಲವನ್ನೂ ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು.
ನನಗೇನು ಲಾಭ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಅದು ಕಾಮ್ಯ ಕರ್ಮಗಳಾಗತ್ತೆ. ಅದರಲ್ಲಿ ನಮಗೆ ಲಾಭ ನಷ್ಟಗಳು ಇದೆ, ಎರಡೂ ಆಗುತ್ತೆ, ಸುಖ ದುಃಖಗಳು ಬರುತ್ತೆ. ಆದರೆ ಭಗವಂತನ ಮನಸ್ಸಲ್ಲಿ ಇಟ್ಕೊಂಡಿದ್ದು ನನ್ನ ಕರ್ತವ್ಯ ಅಂತ ನಾವು ಅದನ್ನು ಮಾಡಿದಾಗ ನಮಗೆ ಕರ್ಮಫಲಗಳು ಅಂಟುಕೊಳ್ಳುವುದಿಲ್ಲ. ಇದು ಅವನು ಹೇಳ್ತಾ ಇರುವಂಥದ್ದು. ಈ ರೀತಿಯಾದ ಕರ್ಮವನ್ನು ನಾವು ಮಾಡಬೇಕು, ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು. ಸೊ ಈ ರೀತಿಯಾದಂತಹ ನಿಷ್ಕಾಮ ಕರ್ಮ ತಮೋಗುಣದಲ್ಲಿರುವವರಿಗೆ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ತಮೋಗುಣದವರು ನಿಷ್ಕಾಮ ಕರ್ಮವನ್ನ ಮಾಡ್ಬೋದಾ, ಅಥವಾ ರಜೋಗುಣದವರು ನಿಷ್ಕಾಮ ಕರ್ಮವನ್ನ ಮಾಡ್ಬೋದಾ? ಇಲ್ಲ. ಹರೇ ಕೃಷ್ಣ. ಇಲ್ಲ ಇಲ್ಲ ಗುರುಜಿ. ಇಲ್ಲ ಇಲ್ಲ ಯಾಕೆ ಅಂದ್ರೆ ಅವರು ಎರಡೂ ಕಡೆ ಅವರು ಬಂಧನದಲ್ಲಿ ಇರ್ತಾರೆ. ಆ ಬಂಧನದಿಂದ ಅವರಿಗೆ ಭ್ರಮೆಗೊಳಗಾಗ್ತಾರೆ. ಅದರಿಂದ ಸತ್ವಗುಣದಲ್ಲಿರುವವರಿಗೆ ಅಟ್ಲೀಸ್ಟ್ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ನಿಷ್ಕಾಮ ಕರ್ಮ ಅಂದ್ರೆ ಇದು ನಿಜವಾದ ಸನ್ಯಾಸ ಅಂತ ಅವನು ಹೇಳ್ತಾನೆ. ಸೊ ಅಂತಹ ನಿಜವಾದ ಸನ್ಯಾಸ ನಮಗೆ ಬರಬೇಕಂದ್ರೆ ಅದು ಸತ್ವಗುಣದಲ್ಲಿ ಮಾತ್ರ ಸಾಧ್ಯ. ಆದ್ರಿಂದ ತಮೋಗುಣದ ಮತ್ತು ರಜೋಗುಣಗಳಿಂದ ನಾವು ಅಟ್ಲೀಸ್ಟ್ ನಮ್ಮನ್ನ ಉನ್ನತೀಕರಿಸಿಕೊಂಡು ಸತ್ವಗುಣಕ್ಕೆ ಬರಬೇಕು. ಆಗ ನಮಗೆ ಭಕ್ತಿ ಮಾಡಲಿಕ್ಕೆ, ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪ್ರತಿಗ್ವಿಧಂ ವಿವಿಧಾಶ್ಚ ಪೃಥಕ್ವೇಷ್ಟ ದ್ವೈವಂ ಚೈವಾತ್ರ ಪಂಚಮಂ. ಹೇ ಸರಳ ಮಾತಾಜಿ. ಹರೇ ಕೃಷ್ಣ. 1 ಸೆಕೆಂಡ್ ಮಾತಾಜಿ. ಪ್ರಭುಜಿ ಇದು ಡಿಸ್ಪ್ಲೇ ಬಂದಿದೆ ನೋಡಿ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳನ್ನು ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಈಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಕರ್ಮ ಯಾವ್ದಾದ್ರು ಒಂದು ಕರ್ಮ ಸಿದ್ಧಿ ಆಗ್ಬೇಕಂದ್ರೆ ಪರಿಪೂರ್ಣ ಆಗ್ಬೇಕು. ಅದೇನೇ ಇರಲಿ, ಉದಾಹರಣೆಗೆ ಈ ಕಟ್ಟಡ ಕಟ್ಟಬೇಕಂದ್ರೆ, ಈ ಕಟ್ಟಡ ಕಟ್ಟಲಿಕ್ಕೆ ಅದು ಅಂದ್ರೆ ಪೂರ್ತಿಯಾಗಿ ಕಟ್ಟಡ ನಿರ್ಮಾಣ ಆಗ್ಬೇಕಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಒಂದು ಕರ್ಮಸ್ಥಳ ಅಂದ್ರೆ ಈ ಜಾಗ. ಉದಾಹರಣೆಗೆ ಇಲ್ಲಿ ಆತ್ಮಕ್ಕೆ ದೇಹ, ಆದ್ರೆ ಈ ಕಟ್ಟಡ ಆಗ್ಬೇಕು ಅಂದ್ರೆ ಶರೀರದಲ್ಲಿ ಅಂದ್ರೆ ಈ ಕರ್ಮಸ್ಥಳ ಅಂದ್ರೆ ಈ ಜಾಗ. ಮತ್ತೆ ಕರ್ತ, ಅದನ್ನ ಯಾರು ಮಾಡ್ತಾ ಇದ್ದಾನೆ, ಯಾರು ಅದನ್ನ ಕಟ್ತಾ ಇದ್ದಾನೆ ಅವನು. ಮತ್ತೆ ಅದನ್ನ ಗ್ರಹಿಸ್ಬೇಕಲ್ಲ, ಗ್ರಹಿಸ್ಲಿಕ್ಕೆ ನಮಗೆ ಇಂದ್ರಿಯಗಳು. ಅಂದ್ರೆ ಇಲ್ಲಿ ಕರ್ಮಸ್ಥಳ ಅಂದ್ರೆ ದೇಹ, ಆದ್ರೆ ಕರ್ತ ಅಂದ್ರೆ ಆತ್ಮ, ವಿವಿಧ ಇಂದ್ರಿಯಗಳು ಏನಿದೆ ನಮ್ದು. ಸೊ ಮತ್ತೆ ವಿವಿಧ, ನಾವು ಅದಕ್ಕೋಸ್ಕರ ನಾವೇನು ಕೆಲಸವನ್ನ ಮಾಡಿದ ಪ್ರಯತ್ನಗಳು, ವಿವಿಧ ಪ್ರಯತ್ನಗಳು, ಈ 4 ಮತ್ತು ಕೊನೆಯದಾಗಿ ಇಷ್ಟಿದ್ರೆ ಸಾಕಾಗಲ್ಲ, ಅಲ್ಲಿ ಭಗವಂತನ ಇರ್ಬೇಕಾಗತ್ತೆ. ಇದು ಕ್ರಿಯೆಯ 5 ಅಂಶಗಳು. ಏನಾದ್ರೂ ಒಂದು ಕಾರ್ಯ ಸಿದ್ಧಿ ಆಗ್ಬೇಕಂದ್ರೆ ಈ 5 ಅಂಶಗಳು ಇರ್ಲೇಬೇಕಾದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಭಗವಂತನನ್ನ ಮರೆತು ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ಇಂದ್ರಿಯಗಳಿರತ್ತೆ, ಗ್ರಹಿಸತ್ತೆ. ಯಾಕಂದ್ರೆ ಇಂದ್ರಿಯಗಳಿದ್ದಾಗ ನಮ್ಗೆ ಅದು ಹೇಗೆ ಮಾಡೋದು, ಏನ್ ಮಾಡೋದು ಅಂತ ಅಟ್ಲೀಸ್ಟ್ ಆಲೋಚನೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಆದ್ರೆ ಅಲ್ಲಿ ಅದು ಭಗವಂತನ ಸಹಾಯ ಇಲ್ಲದೆ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಬಿಲ್ಡಿಂಗ್ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಯಾಕೆಂದ್ರೆ ಆ ಬಿಲ್ಡಿಂಗ್ ಎನಿ ಟೈಮ್ ಆ ಭೂಮಿ ಸರಿಯಾದ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಬೀಳ್ಬಹುದು, ಅಥವಾ ಜೋರಾದ ಗಾಳಿ ಬೀಸ್ತು ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ನಿಲ್ಲದೇ ಇರಬಹುದು. ಅದರಿಂದ ಪ್ರತಿಯೊಂದಕ್ಕೂ ಭಗವಂತನ ಸಹಾಯ ಅನ್ನುವಂಥದ್ದು ಒಂದು ಬೇಕಾಗುತ್ತೆ. ಅದರಿಂದ ಅವನು ಇದ್ದು ಆಗ ಮಾತ್ರ ಕಾರ್ಯಸಿದ್ಧಿ ಆಗ್ಲಿಕ್ಕೆ ಸಾಧ್ಯ. ಏನಾದ್ರೂ ಒಂದು ಕಾರ್ಯ ಸಿದ್ಧಿ ಆಗ್ಬೇಕು ಅನ್ನೋದು ಅಲ್ಲಿ ಭಗವಂತನೂ ಸಹಿತ ಇರ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿ. ಹರೇ ಕೃಷ್ಣ. ಛಾಯಾ ಮಾತಾಜಿ. ಹರೇ ಕೃಷ್ಣ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ. ಈಗ ಕೆಲವರು ಹೇಳ್ತಾರೆ, ನಾನೇ ಮಾಡಿದ್ದು ಅಂತ. ಆದ್ರೆ ಇಲ್ಲಿ ಭಗವಂತನ ಸಹಾಯ ಇಲ್ಲದೆ ನಾನು ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
ಅರ್ಜುನನಿಗೂ ಹೇಳ್ತಾನೆ, ಏನೋ ನೀನೊಂದು ನಿಮಿತ್ತ ಮಾತ್ರ ನೀನು ಮಾಡು ಅಂತ. ಯಾಕಂದ್ರೆ ಅಲ್ಲಿ ಕೃಷ್ಣ ಇಲ್ಲ ಅಂದ್ರೆ ಅರ್ಜುನ ಯುದ್ಧ ಗೆಲ್ಲಲಿಕ್ಕೂ ಸಾಧ್ಯವಿಲ್ಲ. ಅದೇ ರೀತಿಗೆ ನಾವು ಏನನ್ನಾದ್ರೂ ಸಾಧಿಸ್ತೀವಿ ಅನ್ನೋದು ಸಾಧ್ಯವಿಲ್ಲ ಅವನ ಸಹಾಯ ಇಲ್ಲದೇನೆ. ಅದರಿಂದ ಅವನು ಹೇಳ್ತಾನೆ, ಯಾರು ತಾನೇ ಮಾಡಿದ್ದೀನಿ ಅಂತಾರೋ ಅವರು ನಿಜವಾಗಿಯೂ ಅವರು ಮೂರ್ಖರು. ಅದರಿಂದ ಅವರು ಜ್ಞಾನಿಗಳಲ್ಲ, ನಿಜವಾದ ಬುದ್ಧಿವಂತರಲ್ಲ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ ಇಲ್ಲಿ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರ್ಣಂ ಕರ್ಮ ಕರ್ತೈತೆ ತ್ರಿವಿಧ ಕರ್ಮ ಸಂಗ್ರಹ. ಐಶ್ವರ್ಯ ಮಾತಾಜಿ, ಶ್ರೀದೇವಿ ಮಾತಾಜಿ, ಹರೇ ಕೃಷ್ಣ. ಓದಿ ಮಾತಾಜಿ, ಶ್ರೀದೇವಿ ಮಾತಾಜಿ. ಐಶ್ವರ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು ಮೂರು ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತೃ ಇವು ಕರ್ಮದ ಮೂರು ಘಟಕಗಳು. ಕರ್ಮ ಮತ್ತು ಕರ್ತ ಅಂದ್ರೆ ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಅಂದ್ರೆ ನಮ್ಮ ಸೆನ್ಸಸ್ ಅಂದ್ರೆ ಏನಿದೆ ಅದು ಕರ್ಮ. ನಾವೇನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಕೆಲಸ ಅದು, ಮತ್ತೆ ಅದನ್ನ ಯಾರು ಮಾಡ್ತಾ ಇದ್ದಾನೆ, ಇವು ಕರ್ಮದ ಮೂರು ಘಟಕಗಳು. ಜ್ಞಾನ, ಅದ್ರ ಬಗ್ಗೆ ನಾವು ಆ ಕರ್ಮ ಮಾಡುವುದ್ರ ಬಗ್ಗೆ ನಾವೇನು ತಿಳ್ಕೊಂಡಿರ್ತೇವೆ ಆ ಜ್ಞಾನ, ಮತ್ತು ಆ ಕರ್ಮವನ್ನ ಯಾಕೆ ಮಾಡ್ತಾ ಇದ್ದೇವೆ, ಉದ್ದೇಶ ಏನು, ಅದರ ಗುರಿ ಏನು ಅನ್ನುವಂತಹದ್ದು, ಮತ್ತೆ ಅದನ್ನು ತಿಳಿದುಕೊಂಡಿರುವಂಥವನು ಯಾರು ಅದ್ರ ಬಗ್ಗೆ. ಉದಾಹರಣೆಗೆ ಈಗ ಬಾಸ್ಕೆಟ್ ಬಾಲ್ ಆಡ್ತಾರೆ ಅಂದ್ರೆ ಸೊ ಅಲ್ಲಿ ಅವನಿಗೆ ಏನು ಗೊತ್ತಿರುತ್ತೆ, ತನ್ನ ಗುರಿ ಏನು, ಬಾಸ್ಕೆಟಲ್ಲಿ ಆ ಬಾಲನ್ನು ಹಾಕುವಂಥದ್ದು. ಅದರಿಂದ ಅವನು ಯಾರು ಅದನ್ನ ತಿಳ್ಕೊಂಡಿರ್ತಾನೆ ಹೇಗೆ ಹಾಕಬೇಕು ಅನ್ನುವಂಥದ್ದು, ಅದು ಅವನ ಜ್ಞಾನ, ಹೇಗೆ ಹಾಕ್ಬೇಕು ಅನ್ನುವಂಥದ್ದು. ಮತ್ತೆ ಅವನು ಯಾರು ಪ್ಲೇಯರ್ ಇದ್ದಾನೆ ಅವನು ಆಕ್ಚುಲಿ ಜ್ಞಾನಿ, ಅದನ್ನ ತಿಳ್ಕೊಂಡಿರುವಂಥವನು. ಮತ್ತೆ ಅವನ ಗುರಿ ಏನು, ಅಲ್ಲಿ ಬಾಸ್ಕೆಟಲ್ಲಿ ಹಾಕುವಂಥದ್ದು. ಅದರಿಂದ ಇದು ಕರ್ಮ. ಇಂದ್ರಿಯಗಳು, ಅದನ್ನ ಆ ಗುರಿಗೆ ಸಹಾಯಕ್ಕಾಗಿ ಅವನಿಗೆ ಇಂದ್ರಿಯಗಳು ಬೇಕೇ ಬೇಕು. ಇಂದ್ರಿಯಗಳಿಲ್ಲ ಅಂದ್ರೆ ಅವನಿಗೆ ಅಲ್ಲಿ ಆ ಗುರಿ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆ ಗುರಿಯನ್ನು ಮುಟ್ಲಿಕ್ಕೆ ಆ ಇಂದ್ರಿಯಗಳು ಸಹಾಯ ಮಾಡಬೇಕಾಗತ್ತೆ ನಮಗೆ. ಅದರಿಂದ ಇಲ್ಲಿ ಹೇಳ್ತಾ ಇರುವಂತಹದ್ದು ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ ಮೂರು ಘಟಕಗಳು ಅನ್ನುವಂಥದ್ದು. ಸೊ ಈಗ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಸ್ವಲ್ಪ ಮೌಲ್ಯಮಾಪನ ಇದೆ. ಓಕೆ, ಸೆಲ್ಫ್ ಅಸೆಸ್ಮೆಂಟ್ ಇದು. ಯಾರಿಗೂ ನೀವು ಸ್ಕೋರ್ ಹೇಳಬೇಕಂತಿಲ್ಲ, ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ ಇದು. ಸೊ ಇಲ್ಲಿ 3 ರೀತಿಯಾದಂತಹ 3, 2, 1 ಅಂತ ಈ ಥರ ಮಾರ್ಕ್ಸ್ ಬರುತ್ತೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಹೇಗೆ ಈಗ ಇದೆ ಆ ಒಂದು ಅದಕ್ಕೆ ಸರಿಯಾಗಿ ನಾವು ಮಾರ್ಕ್ಸ್ ಕೊಟ್ಕೊಳ್ತಾ ಹೋಗೋಣ. ಸೊ ಕೊನೆಯದಾಗಿ ಇವ್ಯಾಲ್ಯೂಯೇಷನ್ ಮಾಡ್ತೇವಲ್ಲ, ಕೊನೆಗೆ ಎಷ್ಟು ಮಾರ್ಕ್ಸ್ ಬಂದಿರಬಹುದು ಅಂತ, ಆವಾಗ ನೀವು ತಿಳ್ಕೊಳ್ಬಹುದು. ಓಕೆ, ಏನು ಅವಶ್ಯಕತೆ ಇದೆ ನಮಗೆ, ಹೇಗೆ ನಾವು ಏನು ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನುವಂಥದ್ದು ಸಹಿತ ಅದರಲ್ಲಿ ನಮಗೆ ಗೊತ್ತಾಗತ್ತೆ. ಓಕೆ, ಹರೇ ಕೃಷ್ಣ. ಸೊ ಜ್ಞಾನದ ಬಗ್ಗೆ, ನಮಗೆ ಇರುವಂತಹ ಜ್ಞಾನದ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವಚೃಣುತಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥಂ ಅದಲ್ಪಂಚ ತತ್ತಾಮ ಸಮುದಾಹೃತಂ. ಹರೇ ಕೃಷ್ಣ. ಪ್ರಭುಜಿ ಅವರು ಅನ್ಮ್ಯೂಟ್ ಮಾಡಕ್ ಆಗ್ತಿಲ್ಲ ಅಂತ ಮೆಸೇಜ್ ಹಾಕಿದಾರೆ ನೋಡಿ, ಶ್ರೀದೇವಿ ಮಾತಾಜಿ ಅವರು. ಹೌದಾ, ಮಾತಾಜಿ ಅನ್ಮ್ಯೂಟ್ ಮಾಡಿ. ಈಗ ಆಸ್ಕ್ ಟು ಅನ್ಮ್ಯೂಟ್, ನಿಮ್ಗೆ ಅಲ್ಲಿ ಅನ್ಮ್ಯೂಟ್ ಅಂತ ಸ್ಕ್ರೀನಲ್ಲಿ ಬರುತ್ತೆ, ಅನ್ಮ್ಯೂಟ್ ಮಾಡಿ. ಎಲ್ಲರೂ ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡ್ಕೋಬಹುದು ಮಾತಾಜಿ. ಕೆಳಗಡೆ ಒಂದು ಮೈಕ್ ಇರುತ್ತೆ, ಮೈಕಲ್ಲಿ ಮ್ಯೂಟ್ ಅಂದ್ರೆ ಅದು ಅಡ್ಡ ಕ್ರಾಸ್ ಲೈನ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅನ್ಮ್ಯೂಟ್ ಆಗುತ್ತೆ. ಓಕೆ, ಐಶ್ವರ್ಯ ಮಾತಾಜಿ ಓದಿ. ಓಕೆ ಪ್ರಭುಜಿ. ಇವರು ಓದ್ಬೇಕಾಗಿತ್ತಲ್ಲ ಪ್ರಭುಜಿ, ನಾ ಅವಾಗ್ಲೇ ಓದಿದ್ದೆ. ಚೈತ್ರ ಮಾತಾಜಿ ಅವರು ಓದ್ಬೇಕಿತ್ತು. ಓಕೆ, ಚೈತ್ರ, ಹಾ ಸರಿ, ಚೈತ್ರ ಮಾತಾಜಿ. ಹರೇ ಕೃಷ್ಣ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು.
ಯಾವ ಇದು ಜ್ಞಾನದ ಕಾ ಪ್ರಭುಜಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೀರಿಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ನಮ್ಮಲ್ಲಿರುವಂತಹ ಜ್ಞಾನದ ಬಗ್ಗೆ ಈ ರೀತಿಯಾಗಿ ಸಾತ್ವಿಕ ಜ್ಞಾನ ಇದ್ರೆ 3, ರಾಜಸಿಕ ಜ್ಞಾನ ಇದ್ರೆ 2, ತಾಮಸಿಕ ಜ್ಞಾನ ಇದ್ರೆ 1, ಆ ರೀತಿಯಾಗಿ ನಾವು ಮಾಡಿಸ್ಕೊಟ್ಕೋಬೇಕು. ಸೊ ಅದರಿಂದ ಸಾತ್ವಿಕ ಜ್ಞಾನ ಅಂದ್ರೆ ನಾವು ಪ್ರತಿಯೊಂದು ದೇಹದಲ್ಲಿರುವಂತಹ ಶರೀರದಲ್ಲಿರುವಂತಹ ಪರಮಾತ್ಮನನ್ನ ನೋಡುವಂತಹದ್ದು ಮತ್ತೆ ಎಲ್ಲಾ ಜೀವಿಗಳನ್ನು ಒಂದೇ ರೀತಿ ಕಾಣುವಂತಹದ್ದು. ಯಾಕೆಂದ್ರೆ ಶರೀರ ಮಾತ್ರ ಬೇರೆ, ಆದರೆ ಅಲ್ಲಿರುವಂತಹ ಜೀವಿಗಳೆಲ್ಲ ಭಗವಂತನ ಅಂಶ ಅನ್ನುವಂತಹ ಜ್ಞಾನ ಏನಿದೆಯಲ್ಲ ಅದು ಸಾತ್ವಿಕ ಜ್ಞಾನ, ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನ ಅನ್ನುವಂಥದ್ದು. ಆದರೆ ರಜೋಗುಣದಲ್ಲಿರುವಂಥವರು ಆ ರೀತಿಯಾಗಿ ಎಲ್ಲವನ್ನ ಬೇರೆ ಬೇರೆ ರೀತಿಯಾಗಿ ನೋಡುವಂಥದ್ದು. ಪ್ರತಿಯೊಂದು ಬೇರೆ ಬೇರೆ ದೇಹದಲ್ಲಿಯೂ ಬೇರೆ ಬೇರೆ ಬಗೆಯ ಜೀವಿಗಳನ್ನ ರಜೋಗುಣದಲ್ಲಿರುವವರು ನೋಡ್ತಾರೆ. ಅದರಿಂದ ಅಂತಹ ಜ್ಞಾನ ನಾವು ಈಗೇನಾದರೂ ಆ ಥರ ಮಾಡ್ತಾ ಇದ್ರೆ ನಾವು ಅದಕ್ಕೆ 2 ಮಾರ್ಕ್ಸ್ ಕೊಟ್ಕೋಬಹುದು. ಆದರೆ ತಾಮಸ ಗುಣದಲ್ಲಿರುವಂತಹವರ ಜ್ಞಾನ ಏನಿರುತ್ತೆ ಅಂದ್ರೆ ಅವರು ಒಂದು ಬಗೆಯ ಕರ್ಮವೇ ಸರ್ವಸ್ವ. ಇಲ್ಲಿ ಹೆಚ್ಚಾಗಿ ಅವರು ಕಾಮಕ್ಕೆ ಬೆಲೆ ಕೊಡುವಂತಹದ್ದು. ಈ ಬದುಕಿಗೆ ಕಾಮವೇ ಕಾರಣ. ಕಾಮ ಅಂದ್ರೆ ಇಂದ್ರಿಯ ತೃಪ್ತಿ, ಅದೇ ಕಾರಣ, ಅದಕ್ಕೋಸ್ಕರನೇ ನಾನು ಬದುಕ್ತಾ ಇರುವಂತಹದ್ದು ಅನ್ನುವಂತಹ ಒಂದು ಭಾವನೆ. ಸೊ ಅಂತಹ ಜ್ಞಾನ ಇದೆಯಲ್ಲ ಅದು ತಾಮಸ ಗುಣದ ಜ್ಞಾನ ಅನ್ನುವಂಥದ್ದು. ಆ ರೀತಿಯಾಗಿ ನಾವು ಮಾಡಿಸ್ಕೊಟ್ಕೊಳ್ಳೋಣ. ಹಾಗೆ ನಮ್ಮ ಕರ್ಮ ಅಥವಾ ಕ್ರಿಯೆ ಅದರ ಬಗ್ಗೆ ಇಲ್ಲಿ ಹೇಳ್ತಾನೆ. ನಿಯತಂ ಸಂಗರಹಿತಂ ರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತಜ್ರಾಜ ಸಮುಜಾಹೃತಂ ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸಮುಚ್ಯತೆ. ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಅನ್ಮ್ಯೂಟ್ ಮಾಡಿದ್ದೀರಾ? ಓಕೆ, ಜಯ ಸಾಯಿ ಮಾತಾಜಿ. ಹರೇ ಕೃಷ್ಣ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭು. ನಾವೀಗ ಆ ರೀತಿ ಯಾವ್ದಾದ್ರು ಒಂದು ಕರ್ಮವನ್ನ ಮಾಡ್ತಾ ಇದ್ರೆ ಈ ರೀತಿಯಾಗಿ ಮಾಡಿಸ್ಕೊಟ್ಕೋಬೇಕು. ಒಂದು ರಾಗದ್ವೇಷ. ರಾಗ ಅಂದ್ರೆ ಯಾವ್ದಾದ್ರು ಒಂದು ಬಗ್ಗೆ ಆಸಕ್ತಿ ಅಥವಾ ಅದರ ಬಗ್ಗೆ ದ್ವೇಷ. ನಾವ್ ಹೇಳ್ತೀವಲ್ಲ, ಏನೋ ನನಗೆ ಬಹಳ ಇಷ್ಟ, ಅದು ಇಷ್ಟ ಇಲ್ಲ, ಇದು ಇಷ್ಟ ಇದೆ. ಆ ರೀತಿಯಾಗಿ ನಾವು ಯಾವ್ದಾದ್ರು ಒಂದು ಕರ್ಮವನ್ನ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ, ಫಲಗಳ ಅಪೇಕ್ಷೆ ಇಲ್ಲದೆ ನಾವು ಆ ಥರ ಹೇಳ್ದೇನೆ, ರಾಗದ್ವೇಷಗಳಿಲ್ಲದೆ ನಾವು ಅದನ್ನ ಫಲಾಪೇಕ್ಷೆ ಇಲ್ಲದೆ ಅದು ನನ್ನ ಕರ್ತವ್ಯ ಅಂತ ಮಾಡಿದ ಕರ್ಮ ಇರುತ್ತಲ್ಲ ಅದು ಸಾತ್ವಿಕ ಕರ್ಮ. ಆದರೆ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು, ಯಾಕೆಂದ್ರೆ ನಮ್ಮ ಯಾವ್ದಾದ್ರು ಒಂದು ಆಸೆಗಳನ್ನು ಈಡೇರಿಸೋದಕ್ಕೋಸ್ಕರ ಸುಳ್ಳು ಅಹಂಕಾರದಿಂದ ನಾವು ಮಾಡಿದ ಕರ್ಮ ಅನ್ನುವಂಥದ್ದು ಇದೆಯಲ್ಲ ಅದು ರಾಜಸ ಕರ್ಮ ಆಗತ್ತೆ. ಆದರೆ ಮಾಯಾವಶನಾಗಿ ಅಂದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ, ಭ್ರಮೆಗೆ ಒಳಗಾಗಿ ಧರ್ಮಗ್ರಂಥಗಳನ್ನ ಸಹಿತ ಅಲಕ್ಷಿಸಿ ಮುಂದೆ ತನಗೇನಾಗತ್ತೆ ಇದರಿಂದ ಅನ್ನುವಂತಹ ಒಂದು ಅದರ ಆಲೋಚನೆಯೂ ಇಲ್ಲದೆ, ಅಥವಾ ತನ್ನಿಂದ ಯಾರಿಗಾದ್ರೂ ಹಿಂಸೆ ಆಗ್ತಾ ಇದೆ ಅನ್ನುವಂತಹ ಆಲೋಚನೆ ಇಲ್ಲದೆ ಆ ರೀತಿಯಾಗಿ ಹಿಂಸೆ ಮಾಡುವಂತಹ ಕೆಲಸಗಳನ್ನ ಕೆಲವರು ಮಾಡ್ತಾರೆ, ಕರ್ಮವನ್ನ ಮಾಡ್ತಾರೆ. ಸೊ ಅಂತಹ ಕರ್ಮ ತಾಮಸ ಗುಣದ್ದು ಅಂತ. ಸೊ ನಾವೇನಾದ್ರೂ ಆ ರೀತಿಯಾದ ಕರ್ಮಗಳನ್ನ ಮಾಡ್ತಾ ಇದ್ರೆ ಹೀಗೆ ನಾವು ಈ ರೀತಿ ಮಾಡಿಸ್ಕೊಟ್ಕೊಳ್ಳೋಣ. ಹರೇ ಕೃಷ್ಣ. ಮುಕ್ತ ಸಂಗೋ ನಮ್ ಅಹಂವಾದಿ ಧೃತ್ಯುತ್ಸಾಹ ಸಾಹಸಮನ್ವಿತಃ ಸಿದ್ಧ ಸಿದ್ಧೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮ ಫಲಪ್ರೇಪ್ಸ್ಯು ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕ್ಯಾನ್ವಿತ ಕರ್ತಾ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಟೋ ನೈಷ್ಕೃತಿ ಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತಾ ತಾಮಸ ಉಚ್ಯತೆ. ಹರೇ ಕೃಷ್ಣ. ಛಾಯಾ ಮಾತಾಜಿ.
ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ. ಸದಾ ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯೂ, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಹರೇ ಕೃಷ್ಣ. ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ನಾವೆಲ್ಲ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸತ್ಯದ ಮಟ್ಟಿಗೆ ಪ್ರಕೃತಿಯ ಗುಣದಲ್ಲಿ ಇದ್ದೇವೆ. ಆದ್ರಿಂದಲೇ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ನಾವು ಅಟ್ಲೀಸ್ಟ್ ಸಾತ್ವಿಕ ಗುಣದಲ್ಲಿ ಸಾತ್ವಿಕ ಕರ್ತ ಅಂತ ನಾವು ಕರೆಸ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ನನಗೆ ಅನಿಸೋ ಪ್ರಕಾರ, ಐ ಮೇ ಬಿ ರಾಂಗ್, ಆದರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಜಯಾಪಜಯಗಳಲ್ಲಿ ವಿಚಲಿತನಾಗಿದೆ. ನಮಗೆ ಜಯಾಪಜಯಗಳಲ್ಲಿ ವಿಚಲಿತತೆ ಇದೆ, ಮತ್ತೆ 3 ಗುಣಗಳ ಸಂಘವಿದೆ, ಅಹಂಕಾರವಂತೂ ಮೊದಲು ಇದೆ, ದೃಢ ನಿಶ್ಚಯ ಮೊದಲಿಲ್ಲ, ಉತ್ಸಾಹ ಮಾಡ್ಬೇಕನ್ನುವಂಥದ್ದಿಲ್ಲ. ಯಾಕಂದ್ರೆ ಹೇಗೋ ಸೋಮಾರಿಗಳಾಗ್ಬಿಡ್ತೀವಿ. ತನ್ನ ಕರ್ತವ್ಯಗಳನ್ನ ಮಾಡುವನು ಸಾತ್ವಿಕ ಕರ್ತ. ಆ ರೀತಿಯ ಸಾತ್ವಿಕ ಕರ್ತ ಅನ್ನೋದು ನನ್ನಂತೂ ಅಲ್ಲ, ಖಂಡಿತವಾಗಿಯೂ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಫಲಗಳನ್ನು ಸವಿಯಲು ಬಯಸುವನು ಲೋಭಿ. ಸದಾ ವ್ಯಾಪಾರ ಕಳಕ. ಯಾಕೆ ನಾನು ಹೇಳಿದೆ ಸೀವೇಜ್ ಟ್ಯಾಂಕಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಇಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾವೆಲ್ಲ ಅಂದ್ರೆ ಸುಖ ದುಃಖಗಳಿಂದ ವಿಚಲಿತನಾಗುವವನು. ನಮ್ಗೆ ಇದೆಲ್ಲ ಇದೆ ಅಲ್ವಾ? ಅಸೂಯೆ ಪಡ್ತೇವೆ, ಲೋಭಿಗಳ ಆಸೆ ಇದೆ, ಹೆಚ್ಚು ಇನ್ನೂ ಬೇಕನ್ನುವಂಥದ್ದು. ಮತ್ತೆ ಸುಖ ದುಃಖಗಳಿಂದ ವಿಚಲಿತರಾಗ್ತೇವೆ, ಖಂಡಿತವಾಗಿಯೂ ಆಗ್ತೇವೆ. ಸೊ ಇಂತಹ ಮನುಷ್ಯ ರಾಜಸ ಸ್ವಭಾವದವನು ಅಂತ ಹೇಳಲಾಗಿದೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾರು ಧರ್ಮಗ್ರಂಥಗಳ ಆದೇಶವಿಲ್ಲದೆ ಯಾವಾಗಲೂ ಕೆಲಸ ಮಾಡ್ತಾರೆ, ಯಾಕೆಂದ್ರೆ ಅದೆಲ್ಲ ಸುಮ್ಮನೆ ಅಂತ ನಮಗೆಲ್ಲ ಇಲ್ಲ. ಅದು ಈಗಿನ ಕಾಲದಲ್ಲಿ ಯಾರು ಅದನ್ನ ಮಾಡ್ತಾರೆ, ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಅಂತ ನಾವು ಜಸ್ಟಿಫೈ ಮಾಡ್ಕೊಳ್ತೇವೆ, ನಾವು ಮಾಡದೇ ಇರೋದಕ್ಕೆ. ಹಠಮಾರಿ, ಮೋಸ ಮಾಡುವವನು. ಖಂಡಿತವಾಗಿಯೂ ಈ ಚೀಟಿಂಗ್ ಪ್ರೊಫಿಷಿಯನ್ಸಿ ಕಲಿಯುಗದಲ್ಲಿ ಮೋಸ ಮಾಡುವುದು ಇನ್ನೊಬ್ಬರಿಗೆ, ಅದು ಯಾವುದೇ ರೀತಿಯಲ್ಲಿ ಇರಬಹುದು. ಸೊ ದೊಡ್ಡ ಮೋಸ ಮಾಡದೆ ಚಿಕ್ಕ ಮೋಸನಾದ್ರೂ ಮಾಡುವಂತಹದ್ದು ಈ ಕಲಿಯುಗದಲ್ಲಿ ಇದೆ. ಅದರಿಂದ ಈ ಅದ್ರ ಬಗ್ಗೆ ನಾವೇನು ಬೇಜಾರು ಪಟ್ಕೊಳ್ಳೋದು ಬೇಡ. ಯಾಕೆಂದ್ರೆ ಹರಿನಾಮ ಸ್ಮರಣೆ ಏನಿದೆಯಲ್ಲ, ನಮ್ಮನ್ನ ಖಂಡಿತವಾಗಿ ಇದೆಲ್ಲದರಿಂದ ಬಿಡುಗಡೆ ಮಾಡುತ್ತೆ. ಸೋಮಾರಿ, ನಾವು ಎಷ್ಟೋ ಜನ ತುಂಬಾ ಆಲಸಿಗಳಿದೆ, ಯಾರು ಮಾಡ್ತಾರೆ, ಇನ್ನೊಂದಿಷ್ಟು ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ, 4 ಗಂಟೆಗೆ 3 ಗಂಟೆಗೆಲ್ಲ ಹೇಳೋದೆಲ್ಲ ಸಾಧ್ಯವೇ ಇಲ್ಲ ನಮ್ಮ ಹತ್ರ. ಆಮೇಲೆ ಎದ್ದ ತಕ್ಷಣ ದೇವರೆಲ್ಲ ಫಸ್ಟು ಹೊಟ್ಟೆಗೆ ಹಾಕೊಳ್ಳೋಣ, ಆಮೇಲೆ ಬಾಕಿ ಕೆಲಸ ಮಾಡೋಣ. ಸೊ ಆ ರೀತಿಯಾದಂತಹದ್ದು ಎಲ್ಲ ಇರುತ್ತೆ. ಸೊ ಆದರೆ ಖಂಡಿತವಾಗಿಯೂ ಹರಿನಾಮ ಸ್ಮರಣೆ ನಮಗೆ ಇದೆಲ್ಲದರಿಂದ ಬಿಡುಗಡೆ ಕೊಡುತ್ತೆ. ಯಾವುದೇ ರೀತಿಯಾದಂತಹ ಸಂಶಯ ಬೇಡ ಅದರಲ್ಲಿ. ಸೊ ಕೆಲಸವನ್ನ ಮುಂದಕ್ಕೆ ಹಾಕುವವನು. ಆದಷ್ಟು ನಾವು ಯಾವಾಗಲೂ ಇದನ್ನು ಮಾಡ್ತಾ ಇರ್ತೇವೆ, ಪ್ರೋಕ್ರಾಸ್ಟಿನೇಷನ್. ಇವತ್ತು ಮಾಡೋದಿಲ್ಲ, ನಾಳೆ ಮಾಡ್ತೇನೆ, ಆ ರೀತಿಯಾಗಿ. ಅಂದರೆ ತುಂಬಾ ಜನ ಈಗ ನಮ್ಮಲ್ಲಿ ನೋಡಿ, ಎಷ್ಟು ಜನ ಸ್ಟಾರ್ಟಿಂಗಲ್ಲಿ ನಾವು ಜಾಯ್ನ್ ಆಗಿದ್ದೀವಿ ಕೋರ್ಸಿಗೆ, ಯಜ್ಞ ಮಾಡ್ತಾ ಇದ್ದೀವಿ. ಯಜ್ಞ ಪರಿಪೂರ್ಣ ಮಾಡಬೇಕು, ದಯವಿಟ್ಟು ಎಲ್ಲರೂ ಸೇರಿ 18 ದಿನಾನು ಅಟೆಂಡ್ ಮಾಡಿ. ಅದರಲ್ಲಿ ಆಲ್ಮೋಸ್ಟ್ 50% ಜನ ಇಲ್ಲ, ಯಾಕೆಂದ್ರೆ ಅವ್ರು ಪ್ರೋಕ್ರಾಸ್ಟಿನೇಷನ್ ಇಲ್ಲ. ಇನ್ನೊಂದ್ಸಲ ಯಾವುದೋ ಬ್ಯಾಚ್ ಬರುತ್ತೆ, ಅವಾಗ ನಾನು ಅದ್ರ ಬಗ್ಗೆ ತಿಳ್ಕೊಳ್ತೇನೆ. ಆದರೆ ಅದಷ್ಟು ಸಮಯ ಜೀವನದಲ್ಲಿ ಅವರಿಗೆ ಈ ಹರಿನಾಮ ಸ್ಮರಣೆ ಮಾಡುವಂತಹ ಒಂದು ಅವಕಾಶ ಅವರಿಂದ ಹೋಗ್ಬಿಟ್ಟಿದೆ. ಈ ರೀತಿಯಾಗಿ ನಾವು ರಾಜಸ ಗುಣದಲ್ಲಿಯೋ ತಾಮಸ ಗುಣದಲ್ಲಿಯೋ ಅಥವಾ ಸಾತ್ವಿಕ ಗುಣದಲ್ಲಿದ್ದೇವೆ ಅಂತ ನಾವು ಮಾರ್ಸ್ಕೊಟ್ಕೊಳ್ಳೋಣ. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮಂ ಅಧರ್ಮಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥರಾಜಸಿ ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ
ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಹ ಪಾರ್ಥ ತಾಮಸಿ. ಸೊ ಈಗ ನಮ್ಮ ಬುದ್ಧಿ ಸಾತ್ವಿಕ ಬುದ್ಧಿಯೋ ರಾಜಸ ಬುದ್ಧಿಯೋ ಅಥವಾ ತಾಮಸ ಬುದ್ಧಿಯೋ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಯಾರಾದ್ರೂ ಓದದೇ ಇರೋರು ಓದ್ತೀರಾ? ಹರೇ ಕೃಷ್ಣ. ಗುರುಜಿ. ಹಾ, ಓದಿ ಮಾತಾಜಿ. ಪ್ರಾರ್ಥನೆ ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಪ್ರಾರ್ಥನೆ ಧರ್ಮಗಳ ನಡುವೆ ಧರ್ಮ ಅಂತ ಹೇಳಿ ಮಾತಾಜಿ. ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಸಂಗ್ರಹಿಸದ ಬುದ್ಧಿಯು ರಾಜನ ಗುಣದಲ್ಲಿದೆ. ರಾಜಸ ಗುಣದಲ್ಲಿದೆ. ಓಕೆ. ಪ್ರಾರ್ಥನೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಮ್ಮ ಬುದ್ಧಿ ರಾಜಸವೋ ತಾಮಸವೋ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಸೊ ಇಲ್ಲಿ ಏನು, ಯಾವುದಕ್ಕೆ ನಾವು ಹೆದರಬೇಕು, ಯಾವುದಕ್ಕೆ ನಾವು ಹೆದರಬಾರದು ಅನ್ನುವಂತಹ ಜ್ಞಾನ ಇರುವಂತಹ ಬುದ್ಧಿ, ಅದು ಯಾವುದು ನಮ್ಮನ್ನ ಭೌತಿಕ ಪ್ರಪಂಚದಲ್ಲಿ ಸಿಲುಕಿಸಿಕೊಳ್ಳುತ್ತೆ, ಬಂಧನದಲ್ಲಿಡುತ್ತೆ, ಯಾವುದು ನಮ್ಮನ್ನ ಬಿಡುಗಡೆ ಮಾಡುತ್ತೆ, ಯಾವುದು ನಮ್ಮನ್ನ ಇಲ್ಲಿಂದ ಈ ಮೃತ್ಯು ಲೋಕದಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತೆ ಅನ್ನುವಂತಹದ್ದು, ಇದನ್ನ ತಿಳಿದಿರುವಂತಹ ಬುದ್ಧಿ ಸಾತ್ವಿಕ ಬುದ್ಧಿ. ಅಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನ ಗ್ರಹಿಸದ ಬುದ್ಧಿ ರಾಜಸ ಬುದ್ಧಿ. ಆದರೆ ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಅಂದರೆ ಆ ರೀತಿಯಾಗಿ ವಾದ ಮಾಡುವಂತಹದ್ದು, ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳುವಂತಹದ್ದು, ಧರ್ಮವನ್ನ ಅಧರ್ಮ ಅಂತ ತಿಳ್ಕೊಳ್ಳುವಂತಹ ಬುದ್ಧಿ ಇದೆಯಲ್ಲ, ಅದು ತಾಮಸಿಕವಾದ ಬುದ್ಧಿ ಅಂತ ಇಲ್ಲಿ ಹೇಳ್ತಾನೆ. ಸೊ ನಮ್ಮ ಬುದ್ಧಿಯ ಬಗ್ಗೆ ನಾವು ಮಾಡಿಸ್ಕೊಟ್ಕೊಳ್ಳೋಣ. ಧೃತ್ಯಾಯಯ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇ ನ್ಯಾವ್ಯ ವಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ ಯಯಾಯ್ತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧ ಧೃತಿ ಸಾ ಪಾರ್ಥತಾಮಸಿ. ಹರೇ ಕೃಷ್ಣ. ಯಾರು ಓದ್ತೀರಾ? ಮತ್ತೆ ಸರ್ ಪ್ರತಿಭಾ ಮಾತಾಜಿ. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅರ್ಜುನನೇ, ಧರ್ಮದಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಪ್ರಾರ್ಥನೆ ಕನಸು ಕಾಣುವುದು ಭಯ, ಶೋಕ, ವಿಷಾದ ಮತ್ತು ಮಾಯೆ, ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ನಮ್ಮ ಸಂಕಲ್ಪ, ನಮ್ಮ ದೃಢ ನಿಶ್ಚಯ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾನೆ. ಯಾವಾಗಲೂ ಅಂದ್ರೆ ಮುರಿಯಲಾಗದ ಸಂಕಲ್ಪ. ನಾವು ಒಂದ್ಸಲ ಡಿಸಿಷನ್ ತಗೊಳ್ತೇವೆ, ಈ ರೀತಿಯಾಗಿ ಪ್ರತಿನಿತ್ಯ ನಾನು ಹೇಳ್ತೇನೆ, ಅರೆ ಜಪ ಮಾಡ್ತೇನೆ ಬೇಗ ಎದ್ಕೊಂಡು, ಆ ರೀತಿಯಾದ ದೃಢ ಸಂಕಲ್ಪ, ಅದನ್ನ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಯೋಗಾಭ್ಯಾಸ ಅಂದ್ರೆ ಯೋಗ ಅಂದ್ರೆ ಇನ್ನೊಂದಾದ್ರೂ ಪಡೆದುಕೊಳ್ಳುವಂಥದ್ದು. ಇಲ್ಲಿ ನಾವು ಭೌತಿಕ ಪ್ರಪಂಚದ ಬಿಡುಗಡೆಯನ್ನು ಪಡೆದುಕೊಳ್ಳುವಂತಹದ್ದು. ಆ ರೀತಿಯಾದಂಥ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪಗಳು ನಾವು ಮಾಡುವಂತಹ ಸಂಕಲ್ಪ ನಿರ್ಣಯಗಳು, ಅದು ಸಾತ್ವಿಕವಾದದ್ದು. ಹೇಗೆ ನಾವು ಭಗವದ್ಗೀತೆಯ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ಕ್ಲಾಸಲ್ಲಿ ನಾವು ಹೇಗೆ 18 ದಿವಸದ ಯಜ್ಞವನ್ನ ಪೂರ್ಣ ಮಾಡ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿದೆ, ಅದು ನಿಜವಾದ ಸಾತ್ವಿಕ ಸಂಕಲ್ಪ. ಇವತ್ತು ನೀವೆಲ್ಲ ಸೇರಿ ಇದನ್ನ ಪೂರ್ಣ ಮಾಡ್ತಾ ಇದ್ದೀರಾ, ಅದು ನಿಜವಾದ ಸಾತ್ವಿಕ ಸಂಕಲ್ಪ. ಆದರೆ ಕೆಲವರು ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಕ್ಕೆ ಪ್ರಬಲವಾಗಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವಂತಹದ್ದು. ಅಂದ್ರೆ ನಾನು ಅದನ್ನೇ ಮಾಡ್ತೇನೆ, ಹೆಚ್ಚು ಹೆಚ್ಚು ದುಡಿತೇನೆ ಅಂತ ಹೇಳಿ ಅದಕ್ಕೋಸ್ಕರ ತುಂಬಾ ಕೆಲಸ ಮಾಡುವುದು, ಆ ರೀತಿಯಾಗಿ ಕರ್ಮ ಫಲಕ್ಕೆ ಅಂಟುಕೊಂಡು ನಾವು ಮಾಡುವಂತಹ ಕೆಲಸಗಳಿದೆಯಲ್ಲ, ಅದು ರಾಜಸ ಕರ್ಮ. ಅದೇ ರೀತಿ
ತಾಮಸ ಕರ್ಮ ಅನ್ನುವಂಥದ್ದು ಡೇ ಡ್ರೀಮಿಂಗ್, ದಿನ ಕನಸು ಕಾಣ್ತೇವೆ ಆದರೆ ಕೆಲಸ ಮಾತ್ರ ಮಾಡೋದಿಲ್ಲ. ಸೊ ಆ ರೀತಿಯಾಗಿ ಭಯ ಇರುತ್ತೆ, ಪ್ರತಿಯೊಂದರಲ್ಲಿಯೂ ಭಯ. ನಾನು ಹಂಗೆ ಮಾಡಿದ್ರೆ ಏನಾಗುತ್ತೆ, ನಾನು ಹೀಗೆ ಮಾಡಿದ್ರೆ ಏನಾಗುತ್ತೆ, ಶೋಕ ದುಃಖ ಇರುತ್ತೆ. ನಾನು ಇದನ್ನ ಅಂದ್ಕೊಂಡು ಮಾಡಿದೆ ಅದು ಆಗಲಿಲ್ಲ, ವಿಷಾದ, ವಿಷಾದನೂ ಇರುತ್ತೆ. ಮತ್ತು ಮಾಯೆ ಅಂದರೆ ಅವರಿಗೆ ಬುದ್ಧಿ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡೋದಿಲ್ಲ. ಮಾಯೆ ಇವುಗಳ ಆಚೆ ಹೋಗಲಾರದ ಮೂರ್ಖ ಸಂಕಲ್ಪ, ಅವ್ರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ಅದನ್ನ ಬಿಟ್ಟು ಆ ರೀತಿಯ ನಿರ್ಣಯವನ್ನು ಮಾಡ್ಲಿಕ್ಕೆ ಅವ್ರ ಹತ್ರ ಆಗೋದೇ ಇಲ್ಲ. ಅಂತಹ ಸಂಕಲ್ಪ ಇದೆಯಲ್ಲ, ಅದು ತಾಮಸಿಕ ಸಂಕಲ್ಪ ಅನ್ನುವಂಥದ್ದು. ಸೊ ನಾವು ಯಾವ ರೀತಿ ಸಂಕಲ್ಪವನ್ನು ಮಾಡ್ತೇವೆ ಆ ರೀತಿ ನಾವು ಮಾಡಿಸ್ಕೊಡ್ಬೋದು. ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತೆ ಯತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮ ಬುದ್ಧಿ ಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾದ್ ಯತ್ತದಗ್ರೆ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಯದಗ್ರೆ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮ ಸಮುಧಾರಿತಂ. ಬುದ್ಧಿ ಮತ್ತೆ ಸಂತೋಷ ಯಾವ ರೀತಿಯಾದ ಇದನ್ನು ನಾವು ಮಾಡ್ತೇವೆ ಅನ್ನೋದು. ಹರೇ ಕೃಷ್ಣ. ಸರಳಾ ಮಾತಾಜಿ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೂ ಭ್ರಾಂತಿಯ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ಈ ಸುಖ ನಮಗೆ ಸಿಗತ್ತೆ ಕೆಲವೊಂದು ಟೈಮು ಅಲ್ವಾ? ಯಾವ ಸುಖ? ಈಗ ಮೊದಲಿಗೆ ಕಷ್ಟ ಅನ್ಸತ್ತೆ, ಆಮೇಲೆ ಅದು ಅಮೃತವಾಗಿ ಪರಿಣಾಮ ಪಡುತ್ತೆ. ಉದಾಹರಣೆಗೆ ನಾವು ಬೆಳಿಗ್ಗೆ ಬೇಗ ಏಳಬೇಕು, ಹರಿನಾಮ ಸ್ಮರಣೆ ಮಾಡಬೇಕು, ಕಷ್ಟ. ಅರ್ಧ ರೌಂಡ್, 1 ರೌಂಡ್ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಅಷ್ಟು ಕಾರಣಗಳಿರುತ್ತೆ ಅದು. ಆದರೆ ಶುರುದಲ್ಲಿ ಕಷ್ಟ ಆಗುತ್ತೆ. ಕ್ರಮೇಣ ಮಾಡ್ತಾ ಮಾಡ್ತಾ ಅದು ನಮಗೆ ಒಂದಿನ ನಾವು ಮಾಡಿಲ್ಲ ಅಂದ್ರೂ ಅವತ್ತಿನ ದಿನ ನಾವು ಏನನ್ನೋ ಒಂದು ಕಳ್ಕೊಂಡ ಹಾಗೆ. ಅದರಿಂದ ಅದು ಭಗವಂತನ ನಾಮಸ್ಮರಣೆ. ಹೀಗೆ ಹಲವು ಇದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು, ಆ ರೀತಿಯಾಗಿ ಆಗತ್ತೆ. ಸೊ ಅಂತಹ ಸುಖ ನಮಗೇನು ಅನುಭವ ಆಗುತ್ತೆ ಅದು ಕೆಲವು ಸಾತ್ವಿಕ ಸುಖ. ಮೊದಲು ಕಷ್ಟ, ಆಮೇಲೆ ತುಂಬಾ ಸುಲಭವಾಗುತ್ತೆ ಅಲ್ವಾ? ಹೇಗೆ ಸ್ಟಡಿ ಮಾಡೋದು ಸಹಿತ ಹಾಗೆ. ಫಸ್ಟ್ ಸ್ಟಡಿ ಮಾಡೋದು ಬಹಳ ಕಷ್ಟ, ಕಾನ್ಸಂಟ್ರೇಟ್ ಕೊಟ್ಟು ಒಂದ್ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ರೂಢಿಸ್ಕೊಂಡು ಬಿಟ್ರೆ ಆಮೇಲೆ ಅದು ಸುಲಭವಾಗುತ್ತೆ. ಸೊ ಹಲವಾರು ರೀತಿಯಲ್ಲಿ ಅದೇ ಒಂದು ಬಗೆಯ ಸುಖ ಇಂದ್ರಿಯ ವಸ್ತುವಿನ ತಮ್ಮೊಡನೆ ಸಂಪರ್ಕ ಪಡೆಯೋದ್ರಿಂದ ಉಂಟಾಗುತ್ತದೆ. ಮೊದಲಿಗೆ ಉದಾಹರಣೆಗೆ ತುಂಬಾ ಲೇಟ್ ಮಲಗೋದು ಬಹಳ ಖುಷಿ ಕೊಡುತ್ತೆ. ಆದರೆ ಕ್ರಮೇಣ ನಾವು ಒಬೇಸ್, ಹೆಚ್ಚು ಶರೀರ ವೇಟ್ ಗೇನ್ ಮಾಡುವಂತಹದ್ದು, ಅಜೀರ್ಣದ ಸಮಸ್ಯೆ ಪಡೆಯುವಂತಹದ್ದು, ತುಂಬಾ ಆಲಸ್ಯ ಬರುವಂತಹದ್ದು, ಅದು ತಮೋ ಗುಣಕ್ಕೂ ಜಾರತ್ತೆ ನಿಧಾನವಾಗಿ. ತಮೋ ಗುಣದಲ್ಲಿ ಏನಾಗುತ್ತೆ, ಅದರಿಂದ ಮೊದಲು ಅಮೃತ ಅಂತ ಅನ್ಸುತ್ತೆ, ಆಮೇಲೆ ನಮಗೆ ವಿಷ ಆಗುತ್ತೆ. ಉದಾಹರಣೆ, ಆಚೆ ತಿನ್ಬಾರ್ದು, ಫಾಸ್ಟ್ ಫುಡ್ ಅದು ಇದು ನಾವು ಏನೇನೆಲ್ಲ ತಿಂತೀವಿ, ಅದನ್ನ ಮಾಡಬಾರ್ದು ಅಂತ ನಮಗೆ ಇರುತ್ತೆ, ಆದ್ರೂ ಸಹಿತ ನಾವು ಮಾಡ್ತೇವೆ ಅದನ್ನ, ಯಾಕಂದ್ರೆ ನಮಗದು ಖುಷಿ ಕೊಡುತ್ತೆ. ಆ ರೀತಿ ಖುಷಿ ಕೊಟ್ಟಾಗ ಅದನ್ನ ತ್ಯಜಿಸುವುದು ಬಹಳ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ತಾಮಸ ಗುಣದಲ್ಲಿಯೂ ಸಹಿತ ಇಲ್ಲಿ ಭ್ರಮೆ ಒಳಗಾಗಿ ಸೋಮಾರಿತನ ಮತ್ತು ಮಾಯೆ ಉದ್ಭವ ಆಗುವ ಸುಖ, ಸೋಮಾರಿತನ ಬರುತ್ತೆ. ಇವತ್ತು ಬೇಡಪ್ಪ ನಾಳೆ ಮಾಡೋಣ, ಬಹಳ ಖುಷಿ ಅನ್ಸುತ್ತೆ ಅವತ್ತಿನ ದಿವಸ. ನಾನು ತುಂಬಾ ಹೊತ್ತು ನಿದ್ರೆ ಮಾಡಿದೆ, ತುಂಬಾ ಹೊತ್ತು ಇದು ಮಾಡಿದೆ. ಆ ರೀತಿಯ ಬಹಳ ಭ್ರಮೆಗೆ ಒಳಗಾಗಿ ಕೆಲವು ಸುಖ ಅಂತ ಅನ್ಸತ್ತೆ. ಆದರೆ ಅದು ನಮಗೆ ಅದು ನಿಜವಾದ ಸುಖ ಅಲ್ಲ, ಅದು ನಮಗೆ ನಮ್ಮನ್ನ ಇನ್ನೊಂದಿಷ್ಟು ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಅಧೀನದಲ್ಲಿ ಇಡುವಂತಹದ್ದು. ಸೊ ಇದು ಸುಖದ ಬಗ್ಗೆ. ಸೊ ನಮ್ಮ ಮಾರ್ಕ್ಸ್ ಕೊಟ್ಕೊಳ್ಳುವಂತಹ ಸಮಯ.
ಯಾರು ಏನು ಮಾರ್ಕ್ಸ್ ಹೇಳಬೇಕಾಗಿಲ್ಲ ಎಷ್ಟು ಬಂದಿದೆ ಅನ್ನುವಂಥದ್ದು. ಆದರೆ ಯಾರಿಗಾದರೂ 18+ ಮಾರ್ಕ್ಸ್ ಬಂದಿದ್ದರೆ ತುಂಬ ಚೆನ್ನಾಗಿದೆ. ಸಾತ್ವಿಕವಾದ ನಿಮ್ಮ ಪ್ರಯಾಣ ಇನ್ನೂ ಹೆಚ್ಚು ಅಧಿಕ ಭಕ್ತಿಯಿಂದ ಮುಂದುವರಿಲಿ ಅಂತ. ಆದರೆ 6ಕ್ಕಿಂತ ಕಡಿಮೆ ಇದ್ದರೆ ತುಂಬ ಕಷ್ಟ. ನೀವು ಪ್ರಯತ್ನ ಮಾಡಬೇಕಾಗತ್ತೆ ನಮ್ಮನ್ನು ನಾವು ಮೇಲೇರಿಸ್ಕೊಳ್ಳೋದಕ್ಕೆ, ಸಾತ್ವಿಕವಾಗಿ ನಾವು ಇದನ್ನು ಮಾಡ್ಕೊಳ್ಳೋದಕ್ಕೆ. ಆಮೇಲೆ 12 ಅಥವಾ ಆಸ್ಪಾಸ್ ಮಾರ್ಕ್ಸ್ ಬಂದಿದ್ದರೆ ಓಕೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಅಂದರೆ ಬಟ್ ಅಂದರೆ ಇದು ಒಳ್ಳೆಯದು ಕೆಟ್ಟ ಅಥವಾ ಜಾಸ್ತಿನ ಕಡಿಮೆನಾ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ನಾವು ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಅಲ್ಲಿಯೂ ಸಹಿತ ನಾವು ಸತ್ವಗುಣಕ್ಕೆ ನಮ್ಮನ್ನು ನಾವು ಮೇಲೆ ಸಾತ್ವಿಕವಾಗಿ ನಾವು ಮೇಲಕ್ಕೆ ಏರಿಸಿಕೊಳ್ಳಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಓದ್ತೀರಾ? ಹ್ಯಾಂಡ್ ರೇಸ್ ಮಾಡಿದ್ದೀರಾ, ಹಾಗೆ ಅನ್ಮ್ಯೂಟ್ ಮಾಡಿ. ವೀಣಾ ಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಇದನ್ನು ನಾವು ಆಲ್ರೆಡಿ ಓದಿದ್ದೇವೆ ಜ್ಞಾನದಲ್ಲಿ, ಅದನ್ನೇ ಮತ್ತೆ ಓದ್ತಾ ಇದ್ದೀವಿ. ಯಾಕೆಂದ್ರೆ ಯಾಕೆ ಈ ಸಾತ್ವಿಕ ಜ್ಞಾನ, ಎಲ್ಲಾ ಜೀವಿಗಳನ್ನ ಒಂದೇ ತರ ನೋಡುವಂತಹ ಜ್ಞಾನ, ಅದು ಬಹಳ ಮುಖ್ಯ. ಅದು ಸಾತ್ವಿಕವಾದಂತಹ ಜ್ಞಾನ. ಆ ರೀತಿಯಾಗಿ ನಾವು ಅದನ್ನ ನೋಡ್ಲಿಕ್ಕೆ ರೂಢಿಸಿಕೊಳ್ಬೇಕು. ಧೃತ್ಯಾಯ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಸಂಜನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದುದು. ಮನಸ್ಸನ್ನ ನಿಗ್ರಹಿಸುವ ಸಂಕಲ್ಪ. ಪ್ರಾಣ ಅಂದ್ರೆ ಉಸಿರಾಟ ಪ್ರಕ್ರಿಯೆಯಲ್ಲಿಯೂ ಸಹಿತ ಹಿತವಾಗಿ ಮಿತವಾಗಿ ಮಾಡುತ್ತೆ. ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಂಕಲ್ಪ. ಸೊ ಇದು ನಿಜವಾದ ಸಾತ್ವಿಕ ಸಂಕಲ್ಪ. ಸೊ ಇಲ್ಲಿ ಪ್ರಭುಪಾದರ ದಿನಚರಿ ಬಗ್ಗೆ ಹೇಳಲಾಗಿದೆ. ಹೇಗೆ ಇತ್ತು ಅವರ ದಿನಚರಿ ಅನ್ನುವಂಥದ್ದು ಬಹಳ ಬೇಗ ಹೇಳ್ತಾ ಇದ್ರು. ಅವ್ರು ಇನ್ಫ್ಯಾಕ್ಟ್ ಅವ್ರು ಬರೀ ಬಲಗೋದೆ 2 ರಿಂದ 3 ತಾಸು ಅಷ್ಟೇ ಇತ್ತು. ಅವರು ಬೆಳಿಗ್ಗೆ 1 ಗಂಟೆಗೆ ಎದ್ದು ಟ್ರಾನ್ಸ್ಲೇಷನ್ ಶುರು ಮಾಡ್ತಾ ಇದ್ರು. ಸಂಸ್ಕೃತದಿಂದ ಎಲ್ಲ ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್, ಬುಕ್ ಬರೆಯೋದು, ಪುಸ್ತಕಗಳನ್ನು ಬರಿತಾ ಇದ್ರು, ಭಾಷ್ಯ ಬರಿತಾ ಇದ್ರು. ಎಲ್ಲ ಭಗವದ್ಗೀತೆ, ಭಾಗವತಂ 12 ಸ್ಕಂದಕ್ಕೆ ಪೂರ್ತಿಯಾಗಿ ಅದನ್ನ ಸಂಸ್ಕೃತದಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಭಾವಾರ್ಥವನ್ನು ಬರೆದಿದ್ದಾರೆ. ಸೊ ಅದನ್ನೆಲ್ಲ ಮಾಡ್ಲಿಕ್ಕೆ ಅವ್ರು ಎಷ್ಟು ಸಮಯ ಕೆಲಸ ಮಾಡ್ತಾ ಇದ್ರು. ಸೊ ಆ ರೀತಿಯಾಗಿ ಅವರು 1 ಗಂಟೆಗೆ ಬೆಳಿಗ್ಗೆ ಎದ್ದು ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 6 ಗಂಟೆಗೆ ಅವರು ಜಪ ಮಾಡಿ ಆಮೇಲೆ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಆಗ್ತಾ ಇದ್ರು. ಹೀಗೆ ವಾಕ್ ಹೋಗುವಂಥದ್ದು. ಆಮೇಲೆ 8 ಗಂಟೆಗೆ ಪ್ರವಚನ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಮಧ್ಯಾಹ್ನ ಪ್ರಸಾದ ತಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅವರು ತಮ್ಮ ಕೆಲಸದಲ್ಲಿ ನಿರತರಾಗ್ತಾ ಇದ್ರು. 5 ಗಂಟೆಗೆ ಜನ ಸಾಯಂಕಾಲ ಅವರು ಭೇಟಿ ಆಗ್ತಾ ಇದ್ರು. ಕೆಲವರು ಗಣ್ಯ ವ್ಯಕ್ತಿಗಳು ಅವರ ಹತ್ರ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ರು ಅಮೆರಿಕಾನಲ್ಲಿ. ಸೊ ಅವರನ್ನು ಸಹಿತ ಭೇಟಿ ಆಗ್ತಾ ಇದ್ರು. ಈ ರೀತಿಯಾಗಿ ಅವರ ದಿನಚರಿ ಅನ್ನುವಂಥದ್ದು ಇದು ಯಾವಾಗಲೂ ನಡೀತಾ ಇತ್ತು. ಹೇಗೆ ಗಡಿಯಾರ ನಿಲ್ಲದೇನೆ ಹೇಗೆ ನಡೀತಾ ಇರುತ್ತೋ ಅದೇ ತರ ಅವರ ಈ ಮುರಿಯಲಾಗದ ಸಂಕಲ್ಪ ಅದು ಅವರು ಕೊನೆಯುಸಿರವರೆಗೂ ಅವ್ರು ಮಾಡ್ತಾ ಇದ್ರು ಅದನ್ನ, ಪ್ರಭುಪಾದರು ಅನ್ನುವಂಥದ್ದು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ
ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಹರೇ ಕೃಷ್ಣ. ದೇವರಾಜ್ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ. ಅರ್ಥ ಓದಿ ಕೇಳಿದ್ರೆ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಅಸ್ತಿಕ್ಯ ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಭಗವಂತ ಸೃಷ್ಟಿ ಮಾಡಿದಂತಹ 4 ವರ್ಣಗಳ ಬಗ್ಗೆ ಭಗವಂತ ಹೇಳ್ತಾನೆ. ಈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅದರಿಂದ ಈ 4 ವರ್ಣಗಳು ಅವರವರು ಮಾಡುವ ಗುಣಗಳ ಆಧಾರದ ಮೇಲೆ, ಇಟ್ ಈಸ್ ನಾಟ್ ಬೈ ಬರ್ತ್, ಅದರಿಂದ ಹುಟ್ಟಿನ ಆಧಾರದ ಮೇಲೆ ಅಲ್ಲ, ಅವರು ಮಾಡುವ ಕರ್ಮಗಳ ಆಧಾರದ ಮೇಲೆ. ಅದರಿಂದ ನಾವು ಯಾವ ರೀತಿ ಕರ್ಮವನ್ನು ಮಾಡ್ತೇವೆ ಆ ರೀತಿಯಾಗಿ ನಾವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ. ಸೊ ಅವರಿಗೆ ವಿಧಿಸಲಾದ ಕರ್ತವ್ಯ ಆಗಿದೆ. ಯಾರು ಬ್ರಾಹ್ಮಣರಾಗಿರ್ತಾರೋ ಅವರಿಗೆ ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ, ಆಸ್ತಿಕ್ಯ ಇದು ಅವರಿಗೆ ಇರಬೇಕಾದಂತಹ ಗುಣಗಳು. ಅವರು ಈ ರೀತಿಯಾಗಿ ಅವರು ಕರ್ಮವನ್ನು ಮಾಡ್ತಾರೆ. ಆದರೆ ಕ್ಷತ್ರಿಯರಾದವರು ಏನು? ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ. ಅಂದರೆ ಅವರು ಯುದ್ಧದಿಂದ ಓಡೋಗ್ಬಾರ್ದು, ಯುದ್ಧವನ್ನು ಮಾಡಲೇಬೇಕಾಗತ್ತೆ. ಔದಾರ್ಯ, ಅವರು ತುಂಬಾ ಉದಾರಿಗಳಾಗಿರ್ಬೇಕು. ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಕ್ಷತ್ರಿಯರಲ್ಲಿ ಇರುತ್ತೆ. ಸೊ ಅದೇ ವೈಶ್ಯರಿಗೆ ಏನು ಹೇಳ್ತಾ ಇದ್ದಾನೆ? ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ ಮಾಡಬೇಕು, ಬೇರೆಯವರಿಗೆ ಕೃಷಿ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅವರು ವೈಶ್ಯರು. ಮತ್ತೆ ಗೋರಕ್ಷೆ, ಗೋಗಳ ರಕ್ಷಣೆಯನ್ನು ಮಾಡಬೇಕು ಅವರು. ಮತ್ತು ವಾಣಿಜ್ಯ, ವ್ಯಾಪಾರ ಏನು ಮಾಡ್ತಾರೆ ಅವರು, ಅದನ್ನು ಅವರು ಮಾಡ್ತಾರೆ. ಅದು ವೈಶ್ಯರಿಗೆ ಹೇಳಿದ್ದು, ಅವರು ಮಾಡಬೇಕು. ಶ್ರಮ ಮತ್ತು ಸೇವೆ, ಈ 3 ವರ್ಣಗಳಿಗೆ ಸಹಾಯ ಮಾಡುವಂತಹದ್ದು ಶೂದ್ರರಿಗೆ ಹೇಳಲಾಗಿದೆ. ಶ್ರಮ ಮತ್ತು ಸೇವೆ ಅವರು ಮಾಡಬೇಕಾದದ್ದು ಅವರಿಗೆ ಸಹಜವಾದ ಕೆಲಸ. ಆದ್ದರಿಂದ ನಾವು ಯಾವ ಗುಣದಲ್ಲಿ ಇದ್ದೇವೆ ಆ ರೀತಿಯಾಗಿ ನಾವು ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಶೂದ್ರನ ಅಂದ್ಕೊಂಡು ನಮ್ಮ ಕರ್ತವ್ಯ ಅನ್ನೋದನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಾಃ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಅದರಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ವಜೀವಿಗಳ ಮೂಲ ಯಾರು? ಭಗವಂತ. ಸರ್ವವ್ಯಾಪಿ, ಎಲ್ಲ ಕಡೆ ಇರುವಂತಹವನವನು. ಅವನನ್ನ ಪೂಜಿಸ್ತಾ ಈ 4 ವರ್ಣದಲ್ಲಿರುವವರು ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡುವುದರಿಂದ ಅವನೇನು ಹೇಳ್ತಾ ಇದ್ದಾನೆ? ತಮ್ಮ ಕರ್ಮವನ್ನು ಮಾಡುವುದರಿಂದ ಅವ್ರು ಹೇಳ್ತಾರೆ ಅವರು ಸಿದ್ಧಿಯನ್ನ ಪಡಿತಾರೆ. ಅದರಿಂದ ಅವನು ಬ್ರಾಹ್ಮಣನೇ ಇರ್ಬೋದು, ಕ್ಷತ್ರಿಯನೇ ಇರ್ಬೋದು, ವೈಶ್ಯನೇ ಇರ್ಬೋದು, ಶುದ್ಧನೇ ಇರ್ಬೋದು, ಅವನು ಮಾಡುವ ಗುಣಗಳ ಆಧಾರದ ಮೇಲೆ. ಆದರೆ ಅವನು ಭಗವಂತನನ್ನ ಪೂಜಿಸ್ತಾ ತನ್ನ ಕರ್ತವ್ಯವನ್ನು ಮಾಡುವುದರಿಂದ ಅವನು ಸಿದ್ಧಿಯನ್ನ ಪಡಿತಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಸ್ವನುಷ್ಠಿತಾನ್ನ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಭಿಷಂ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಬೇಸಿಕಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನಾವು ಯಾವ ವರ್ಣದಲ್ಲಿದ್ದೀವೋ ಅದರಲ್ಲಿ ವಿಧಿಸಲಾದ ಕರ್ತವ್ಯವನ್ನೇ ನಾವು ಮಾಡಬೇಕು. ಸುಮ್ಮನೆ ನಾನು ಕ್ಷತ್ರಿಯನಾಗಿ ನಾನು ಬ್ರಾಹ್ಮಣನ ತರ ಕೆಲಸ ಮಾಡ್ತೇನೆ ಅಂದ್ರೆ ಆಗುವುದಿಲ್ಲ. ಅದು ಸ್ವಧರ್ಮಕ್ಕೆ ಅಂದ್ರೆ ಅವನ ಸ್ವಧರ್ಮ ಅಲ್ಲ ಅಂತ. ಹೇಗೆ ನಾವು ಬೆಂಕಿಗೆ ಧರ್ಮ ಸುಡುವುದು, ಅದೇ ರೀತಿಯಾಗಿ ಈ 4 ವರ್ಣಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಗುಣಗಳು, ಅಂದ್ರೆ ಗುಣಗಳ ಪ್ರಕಾರ ಅವರಿಗೆ ಆ ಧರ್ಮ ಇದೆ, ಅದನ್ನು ಅವರು ಅನುಸರಿಸಬೇಕು, ಆ ಧರ್ಮವನ್ನು ಅನುಸರಿಸಬೇಕು. ಈಗ ಒಬ್ಬರು ವ್ಯಾಪಾರಿಗಳಾಗಿದ್ರೆ ಅವ್ರೇನ್ ಮಾಡ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾನೆ, ಅದನ್ನ ಮಾಡ್ಬೇಕು ಅವರು.
ಅದು ಅವರ ಧರ್ಮ. ಅದು ಬಿಟ್ಟು ನಾನು ಏನನ್ನೋ ಮಾಡ್ತೇನೆ ಅಂತ ಬರೀ ಅದನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಲ್ಲಿ ನಮಗೆ ವಿಧಿತ ಕರ್ತವ್ಯಗಳು ಅದನ್ನು ನಾವು ಮಾಡಬೇಕಾಗತ್ತೆ ಜೊತೆಗೆ. ಅದರಿಂದ ಇಲ್ಲಿ ಒಂದು ಈ ಕಾಂಪಿಟಿಷನ್ಗೆ ಹೇಗಿದೆ, ಯಾರು ಬೇಗ ಮರ ಹತ್ತಾರೆ ಅಂತ ಒಂದು ಕಾಂಪಿಟಿಷನ್. ಅದರಲ್ಲಿ ಈ ಆನೆ ಹೋಗಿ ಮರ ಹತ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಈ ಪೆಂಗ್ವಿನ್ ಹೋಗಿ ಮರ ಹತ್ಲಿಕ್ಕೆ ಸಾಧ್ಯವಿಲ್ಲ, ಮೀನು ಹೋಗಿ ಮರ ಹತ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕೋತಿ ಹತ್ಬಹುದು, ಆದರೆ ಬೇಗ ಹತ್ತುವಂತಹದ್ದು ಯಾವುದು ಇದರಲ್ಲಿ? ಯಾವ್ದು ಗೆಲ್ಲತ್ತೆ? ಏನನ್ಸುತ್ತೆ ಯಾವ್ದು ಗೆಲ್ಲತ್ತೆ ಅಂತ? ಪಕ್ಷಿ. ಹಕ್ಕಿ. ಕಾಗೆ. ಕಾಗೆನ ಕೋತಿನ? ಕೋತಿ. ಯಾವ್ದು ಬೇಗ ಹತ್ಬಹುದು? ಕೋತಿ. ಮಂಗನೆ. ಹಕ್ಕಿಗಿಂತ ಅಂದ್ರೆ ಪಕ್ಷಿಗಿಂತನೂ ಬೇಗ ಕೋತಿ ಹತ್ತತ್ತೆ ಅಷ್ಟು ಫಾಸ್ಟ್ ಆಗಿ. So ಅದಕ್ಕೆ ಅದು ಅದರ ಧರ್ಮ, ಅದು ಅದರ ಧರ್ಮ. ಅದರಿಂದ ಅದು ಬೇಗ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಸೊ ಆ ರೀತಿಯಾಗಿ ನಾವು ಮಾಡ್ಬೇಕು. ನಮಗೆ ವಿಧಿಸಿದ ಕರ್ತವ್ಯಗಳನ್ನ ನಾವು ಮಾಡಬೇಕು. ಅದು ಬಿಟ್ಟು ನಾನು ಬೇರೆಯವರ ಕರ್ಮವನ್ನು ನಾನು ಮಾಡ್ತೇನೆ ಅಂತ ಹೋಗಬಾರದು ಅನ್ನುವಂಥದ್ದನ್ನ ಹೇಳ್ತಾನೆ. ಪಾಪಕರ ಪ್ರತಿಕ್ರಿಯೆಗಳ ಆ ರೀತಿ ಮಾಡೋದ್ರಿಂದ ಪಾಪಕರ ಪ್ರತಿಕ್ರಿಯೆಗಳು ನಮಗೆ ಆಗುವುದಿಲ್ಲ. ಪಾಪಕರ ಪ್ರತಿಕ್ರಿಯೆ ಅಂದ್ರೇನು? ಆ ಕರ್ಮದಿಂದ ಏನಾದರೂ ತಪ್ಪುಗಳಾಗ್ಬಿಟ್ರೆ ಅದರಿಂದ ನಮಗೇನು ಪಾಪ ಅಂಟ್ಕೊಳ್ಳುತ್ತಲ್ಲ, ಅಂತ ಪಾಪ ನಮಗೆ ಅಂಟುಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಅವನು ಇಲ್ಲಿ ಹೇಳ್ತಾನೆ. ಆದರೆ ಅದನ್ನ ಮಾಡುವಾಗ ಭಕ್ತಿ ಅನ್ನುವಂಥದ್ದು ಇರಬೇಕು, ಭಗವಂತ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ. ಛಾಯಾರಾಮ್ ಮಾತಾಜಿ. ಹರೇ ಕೃಷ್ಣ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವೂ ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಹರೇ ಕೃಷ್ಣ. ಈಗ ಅದೇ ಹೇಗೆ ಈಗ ಕಾಂಪಿಟಿಷನ್ಗೆ ನಿಲ್ತಾರೆ ಬೇರೆ ಬೇರೆ ಧರ್ಮದವರು. ಧರ್ಮ ಅಂದ್ರೆ ನಾವೇನು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್ ಆ ಥರದ ಬಗ್ಗೆ ಮಾತಾಡ್ತಾನೆ ಇಲ್ಲ. ಧರ್ಮ ಅನ್ನುವಂಥದ್ದು ಹೇಗೆ ನಮಗೆ ವಿಧಿತ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಇದೆ. ಓಕೆ, ಅದರಿಂದ ಈ ಹೇಗೆ ಅಗ್ನಿ ಹೊಗೆಯಿಂದ ಆವೃತವಾಗಿರುತ್ತೋ ಅದೇ ರೀತಿಯಾಗಿ ನಾವು ಮಾಡುವಂಥ ಕರ್ಮಗಳು ದೋಷಗಳಿಂದ ಕೂಡಿರಬಹುದು. ಆದರೆ ಅವನು ಹೇಳ್ತಾನೆ ದೋಷ ಇದೆ ಅಂತ ಮಾತ್ರಕ್ಕೆ ನಾವು ನಮ್ಮ ಸ್ವಧರ್ಮಗಳನ್ನ ಬಿಡಬಾರದು ಅನ್ನುವಂಥದ್ದನ್ನು ಹೇಳ್ತಾನೆ. ಒಬ್ಬ ಕ್ಷತ್ರಿಯನಾದವನು ಅವನು ಕೆಲವು ದೋಷಗಳಿರಬಹುದು ಅವನು ಮಾಡುವಂಥ ಕೆಲಸಗಳಲ್ಲಿ, ಆದರೆ ಅವನು ಹೇಳ್ತಾನೆ ಕ್ಷತ್ರಿಯ ಧರ್ಮವನ್ನೇ ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ವೈಶ್ಯನಾದವನು ಬ್ರಾಹ್ಮಣ ಧರ್ಮವನ್ನು ಅನುಸರಿಸಬೇಕು, ಶೂದ್ರನಾದವನು ಶೂದ್ರ ಧರ್ಮವನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ದೋಷದಿಂದ ಕೂಡಿದ್ರೂ ಸರಿ ಅದನ್ನ ಮಾಡ್ಬೇಕು ಅವನು ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಜತಿ ನ ಕಾಂಕ್ಷತಿ ನಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಸರಳ ಮಾತಾಜಿ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಸ್ಥಿತಿ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡಿತಾನೆ. ಪರಿಶುದ್ಧ ಭಕ್ತಿ ಸೇವೆ ಯಾವ ಸ್ಥಿತಿಯಲ್ಲಿ? ಹೀಗೆ ಅವನು ತನ್ನ ಕರ್ಮವನ್ನ ವಿಧಿತ ಕರ್ತವ್ಯಗಳನ್ನ ಮಾಡ್ತಾ ಭಗವಂತನಲ್ಲಿ ಮನಸ್ಸನ್ನ ಇಟ್ಟಾಗ ಪರಬ್ರಹ್ಮನ ಆತ್ಮ ಸಾಕ್ಷಾತ್ಕಾರವನ್ನ ಪಡಿತಾನೆ. ಪರಬ್ರಹ್ಮನ್ ಅಂದ್ರೆ ಪರಮ ಬ್ರಹ್ಮನ್ ಅಂದ್ರೆ ಪರಮಾತ್ಮನ ಆತ್ಮ ಸಾಕ್ಷಾತ್ಕಾರ. ಆತ್ಮ ಮತ್ತೆ ಪರಮಾತ್ಮನ ಸಂಪರ್ಕ ಆಗತ್ತೆ ಆ ರೀತಿಯಾಗಿ ಮಾಡೋದ್ರಿಂದ. ಮತ್ತು ಭಗವಂತ ಸಂಪೂರ್ಣವಾಗಿ ಅಂದ್ರೆ ಈ ಆತ್ಮ ಅಂದ್ರೆ ಜೀವಿ ಪ್ರಸನ್ನನಾಗ್ತಾನೆ. ಹೀಗೆ ಅವನಿಗೆ ದುಃಖ ಅನ್ನುವಂಥದ್ದು ಇಲ್ಲ, ಶೋಕ ಅನ್ನುವಂಥದ್ದು ಬರುವುದಿಲ್ಲ. ಈ ರೀತಿ ಅವನು ಎಲ್ಲರನ್ನ ಒಂದೇ ರೀತಿಯಾಗಿಯೂ ಕಾಣ್ತಾನೆ. ಜೀವಿಗಳನ್ನ ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನನ್ನು ಅವನು ಕಾಣ್ತಾನೆ. ಕ್ರಮೇಣ ಅವನು ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯನ್ನ ಪಡಿತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಭಕ್ತ್ಯಾ ಮಾವಭಿಜಾನಾತಿ ಯಾವಾನ್ ನಶ್ಚಾಸ್ಮಿ ತತ್ವತಃ
ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮನ ದ್ಯಾ ಅಂತ ಇದೆ, ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಸೊ ಭಗವಂತ ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲಿ ಏನು, ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅವನನ್ನ ಸೇರ್ಬೇಕು ಅಂದ್ರೆ ಭಕ್ತಿ ಸೇವೆ ಮಾತ್ರ. ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನ ನಾನಿರುವಂತೆ ಕೃಷ್ಣ ಯಾರು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವನಿಗೆ ಮಾಡುವ ಭಕ್ತಿ ಸೇವೆ. ಅದನ್ನ ಅವ್ನು ಹೇಳ್ತಾನೆ, ಆ ರೀತಿ ಭಕ್ತಿ ಸೇವೆಯನ್ನು ಮಾಡಿದಾಗ ಮಾತ್ರ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನ ಪಡೆದಾಗ, ಕೃಷ್ಣನ ಪರಿಪೂರ್ಣ ಪ್ರಜ್ಞೆಯನ್ನು ಅವನು ಪಡೆದಾಗ, ಅವನ ಕಾನ್ಶಿಯಸ್ನೆಸ್ ಎನ್ನುವಂಥದ್ದು ಪೂರ್ತಿ ಕೃಷ್ಣಮಯವಾದಾಗ ಅವನು ಭಗವದ್ಧಾಮವನ್ನು ಪ್ರವೇಶಿಸ್ತಾನೆ. ಅಂದ್ರೆ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನು ಪಡಿತಾನೆ. ಸರ್ವಕರ್ಮಾಣ್ಯಪಿ ಸದಾ ಕರ್ವಾಣೋ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಅವನು ಏನೇ ಮಾಡ್ತಾ ಇರಲಿ, ಈಗಿನ ಪರಿಸ್ಥಿತಿಯಲ್ಲಿ ಅವನ ಜೀವನದಲ್ಲಿ ಏನೇ ಮಾಡ್ತಾ ಇರಲಿ, ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ಅವನು ನಿರತನಾಗಿದ್ದರೂ ಆ ರೀತಿಯಾಗಿ ಅವನು ಭಕ್ತಿಯನ್ನ ಮಾಡೋದ್ರಿಂದ ಅವನೇನ್ ಮಾಡ್ತಾನೆ, ಭಗವಂತನ ರಕ್ಷಣೆಯಲ್ಲಿ, ಭಗವಂತ ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲಿ, ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವಾದ ನಿವಾಸವನ್ನ ಸೇರ್ತಾನೆ. ಖಂಡಿತವಾಗಿ ಅವನು ಸೇರ್ತಾನೆ. ಅದರಿಂದ ನಾವೇನ್ ಮಾಡ್ಬೇಕು, ಭಕ್ತಿಯನ್ನು ಮಾಡಬೇಕು. ಪರಿಶುದ್ಧ ಭಕ್ತ, ನಾವು ಪರಿಶುದ್ಧತೆಯನ್ನು ಪಡೆಯಬೇಕು ಭಕ್ತಿಯಲ್ಲಿ. ಅದು ಮನಸ್ಸು ಪರಿಶುದ್ಧವಾಗ್ತಾ ಹೋದಾಗೆ ಖಂಡಿತವಾಗಿ ಅದು ಸಾಧ್ಯವಾಗುತ್ತೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರನ್ ನ ಶ್ರೋಷ್ಯಸಿ ನ ವಿನಂಕ್ಷ್ಯಸಿ. ಹರೇ ಕೃಷ್ಣ. ವೀಣಾ ಶ್ರೀ ಮಾತಾಜಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತಿ. ಹರೇ ಕೃಷ್ಣ. ಭಗವಂತ ನೇರವಾಗಿ ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ ಇಲ್ಲ ಅಷ್ಟೇ. ಏನ್ ಹೇಳ್ತಾ ಇದ್ದಾನೆ, ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಭೌತಿಕ ಪ್ರಪಂಚದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ತೀಯ. ಆದ್ರೆ ನೀನು ಹಾಗೆ ಮಾಡಲಿಲ್ಲ, ಭಗವಂತನನ್ನ ಮರೆತು ನೀನೇನಾದ್ರೂ ಎಲ್ಲಾ ನೀನೇ ಮಾಡ್ತಾ ಇದೀಯ ಅಂತ ಅಹಂಕಾರದಿಂದ ನೀನೇನಾದ್ರೂ ಕೆಲಸ ಮಾಡಿದರೆ, ನನ್ನ ಮಾತನ್ನು ನೀನು ಕೇಳದೆ ಹೋದ್ರೆ ನೀನು ಮುಳುಗು ಹೋಗ್ತೀಯ. ಮುಳುಗು ಹೋಗೋದು ಅಂದ್ರೆ ಏನು, ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಸಾಯುವುದು, ಮತ್ತೆ ಮತ್ತೆ ಯಾವುದಾದ್ರೂ ಶರೀರ ಪಡೆಯೋದು, ಮತ್ತೆ ಮತ್ತೆ ಆ ಚಕ್ರದಲ್ಲಿ ಇರ್ತೇವೆ ಹೊರತು ಅದರಿಂದ ಪಾರಾಗುವುದಿಲ್ಲ ನಾವು ಅನ್ನುವಂಥದ್ದನ್ನು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ದೇವರಾಜ್ ಪೂಜಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅರ್ಜುನನೇ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಅವನು ಯಂತ್ರಾರೂಢಾನಿ ಮಾಯ ಅಂದ್ರೆ ಇಲ್ಲಿ ಐಹಿಕ ಶಕ್ತಿಯಿಂದ, ಈ ಭೌತಿಕ ಶಕ್ತಿ ಅಲ್ಲ, ಐಹಿಕ ಶಕ್ತಿ. ಈ ಆ ಐಹಿಕ ಶಕ್ತಿ, ಐಹಿಕವಾಗಿ ಇರುವಂತಹ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತಹ ಎರಡು, ಹೇಗೆ ಹೇಳಿದ್ನಲ್ಲ, ಈ ಪ್ರತಿಯೊಂದರ ಹೃದಯದಲ್ಲಿ ಆತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಪರಮಾತ್ಮನೂ ಅಲ್ಲಿ ಸಾಕ್ಷೀಭೂತನಾಗಿ ಇದ್ದಾನೆ. ನಾವೇನ್ ಮಾಡ್ತೀವಿ ಅನ್ನೋದು ಎಲ್ಲದರ ಗಮನ ಅವನಿಗಿರತ್ತೆ. ಆದ್ರೆ ಅವನಿಗೆ ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ಅವನು ತಿಷ್ಠನ ಅಂದ್ರೆ ಅಲ್ಲಿ ಕುಳಿತಿರ್ತಾನೆ ಅಷ್ಟೇ.
ಯಾವಾಗ ಈ ಆತ್ಮ ಅನ್ನುವಂಥದ್ದು ಅವನ ಹತ್ರ ಕೇಳ್ಕೊಳ್ಳತ್ತೆ, ಓಕೆ ನಾನೇನ್ ಮಾಡ್ಬೇಕೀಗ, ಅದಕ್ಕೆ ಅವನು ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾನೆ, ಅಪ್ಪಣೆ ಕೊಡುವವನಾಗಿ ಅವನಿರ್ತಾನೆ. ಅದರಿಂದ ನಾವು ಕೇಳಬೇಕು, ಏನ್ ಮಾಡೋದಪ್ಪ ಪರಮಾತ್ಮ, ನಾನು ಈಗೇನ್ ಮಾಡೋದು, ನಾನು ಇದನ್ನ ಮಾಡ್ಲಾ? ಅವನ ಅಪ್ಪಣೆ ಖಂಡಿತವಾಗಿಯೂ ಅದಕ್ಕೆ ಕೊಡ್ತಾನೆ. ಆದ್ರೆ ಮನಸ್ಸು ಅನ್ನುವಂಥದ್ದು ಅವನಲ್ಲಿ ಇರಬೇಕು. ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದಾನೆ. ಹೇಗಿದ್ದಾನೆ ಅನ್ನುವಂಥದ್ದು ಅವನ ತಿರುಗಾಟವನ್ನ ನಿರ್ದೇಶಿಸುತ್ತಿದ್ದಾನೆ. ತಿರುಗಾಟ ಅಂದ್ರೆ ಏನು? ನಮ್ಮ ಜನನ ಮರಣದ ತಿರುಗಾಟ, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಇನ್ನೊಂದು ಶರೀರ ಪಡೆಯೋದು, ಮತ್ತೆ ಎಲ್ಲೋ ಹೋಗೋದು, ಎಲ್ಲೋ ಬರೋದು, ಅಂತಹ ಒಂದು ತಿರುಗಾಟವನ್ನು ಅವನು ನಿರ್ದೇಶಿಸ್ತಾ ಇರ್ತಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹರೇ ಕೃಷ್ಣ. ನಿಖಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ ಸಂಪೂರ್ಣವಾಗಿ ಅವನಿಗೆ ಶರಣನಾಗುತ್ತಾನೆ. ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಹೀಗೆ ನಾವು ಭಗವಂತನಿಗೆ ಶರಣಾಗತರಾಗುವುದರಿಂದ ಅವನೇನು ಹೇಳ್ತಾ ಇದ್ದಾನೆ, ಪರಮಾತ್ಮನಿಗೆ ಅವನಿಗೆ ಶರಣಾಗತನಾಗು, ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನ, ಪರಮ ಶಾಶ್ವತವಾದ ಸ್ಥಾನವನ್ನು ಪಡೆಯುತ್ತೀಯ. ಆ ರೀತಿಯಾಗಿ ನಾವು ಅವನಿಗೆ ಶರಣಾಗತರಾಗಿ ಅವನಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡುವುದರಿಂದ, ಅವನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋದರಿಂದ ಮೊದಲು ನಾವು ಮನಸ್ಸನ್ನು ನಿಗ್ರಹಿಸ್ಕೋಬೇಕು. ಚಂಚಲ ಹಿ ಮನ ಕೃಷ್ಣ ಪ್ರಮಾತಿ ಬಲವುದು. ಈ ಮನಸ್ಸನ್ನು ನಿಗ್ರಹಿಸಿ ನಾವು ಅವನಿಗೆ ಪರಿಪೂರ್ಣ ಶರಣಾಗತಿಯನ್ನ ಮಾಡೋದರಿಂದ ಅವನಿಗೆ ಏನಾಗುತ್ತೆ, ಈ ರೀತಿಯಾಗಿ ಅವನು ಹೇಳ್ತಾನೆ, ಅವನ ಕೃಪೆಯಿಂದ ದಿವ್ಯ ಶಾಂತಿಯನ್ನು, ಪರಮವು ಶಾಶ್ವತವಾದ ಸ್ಥಾನವನ್ನ ನೀನು ಪಡೆತೀಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ. ಸರಳ ಮಾತಾಜಿ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗೃಹತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಈಗ ರಹಸ್ಯಕ್ಕಿಂತ ರಹಸ್ಯವಾದಂತಹ ಜ್ಞಾನವನ್ನು ನಾನು ಕೊಟ್ಟಿದ್ದೇನೆ. ಈಗ ನಿನಗೆ ಹೇಗ್ ಬೇಕು ಹಾಗೆ ಮನಸ್ಸಿಗೆ ಬಂದಾಗ ಮಾಡು ಅಂತ. ಈಗ ನಿನ್ನ ಇಷ್ಟದಂತೆ ನೀನು ಮಾಡು. ಇಷ್ಟ ಆದ್ಮೇಲೆ ನಾನು ಹೇಳೋದನ್ನೆಲ್ಲ ನಿನಗೆ ಹೇಳಿದ್ದೇನೆ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ಈಗ ನಾವು ಹೇಳ್ತೀವಲ್ಲ, ನಾನು ಹೇಳೋದು ಹೇಳಿದೆ ನಿನಗೆ, ನೀನೇನ್ ಬೇಕಾದ್ರೂ ಮಾಡ್ಕೋ. ಭಗವಂತ ಅದೇ ಒಂದು ಇದರಲ್ಲಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಅವನಿಗೆ ಕಾಳಜಿ ಇದೆ, ಪ್ರತಿಯೊಂದು ಜೀವ ಮೇಲೆ ಕಾಳಜಿ ಇದೆ ಭಗವಂತನಿಗೆ. ಆದ್ರೆ ಅವನು ಆ ಕಾಳಜಿಯನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದಾನೆ. ನಾನು ನಿನ್ಗೆ ಹೇಳೋದನ್ನ ಹೇಳಿದ್ದೇನೆ. ಈಗ ಒಬ್ಬ ತಂದೆ ಹೇಳ್ತಾನಲ್ಲ ಮಗನಿಗೆ, ನಾನು ನಿನ್ಗೆ ಹೇಳೋದನ್ನೆಲ್ಲ ಹೇಳಿದ್ದೇನೆ, ನೀನೇನ್ ಬೇಕಾದ್ರೂ ಮಾಡ್ಕೋ. ಅವನು ಕೇಳೋದಿಲ್ಲ ಅಂತ ಹೇಳಿದ್ರೆ ಆ ರೀತಿಯಾಗಿ ಅರ್ಜುನಿಗೆ ಹೇಳ್ತಾ ಇದ್ದೆ, ನಾನು ನಿನ್ಗೆ ಹೇಳೋದನ್ನ ಹೇಳಿದ್ದೇನೆ, ನೀನೇನು ಮಾಡ್ಕೊ, ನಿನ್ನ ವಿಮರ್ಶೆ ಮಾಡ್ಕೊ, ಸರಿಯೋ ತಪ್ಪ ಅಂತ ನೀನು ತಿಳ್ಕೊ, ಆಮೇಲೆ ನಿನ್ಗೆ ಯಾವುದು ಸರಿ ಅನ್ಸುತ್ತೋ ಆ ರೀತಿ ಮಾಡು, ನಿನ್ನ ಇಷ್ಟದಂತೆ ನೀನು ಮಾಡು ಅನ್ನೋ ಮಾತನ್ನ ಸಹಿತ ಅವನು ಇಲ್ಲಿ ಹೇಳ್ತಾನೆ. ಆಯ್ಕೆಯನ್ನು ಅರ್ಜುನಿಗೆ ಬಿಡ್ತಾ ಇದ್ದಾನೆ. ಅರ್ಜುನ ವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಒಂದ್ ಸೆಕೆಂಡ್. ಹರೇ ಕೃಷ್ಣ. ದಿವ್ಯಾ ಮಾತಾಜಿ ಅನ್ಮ್ಯೂಟ್ ಮಾಡಿದ್ದೀರಾ, ಅವಾಗ ಓದ್ತೀರಾ? ಹರೇ ಪ್ರಭುಜಿ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹ ಮಾಯವಾಯಿತು. ನಿನ್ನ ದಯೆಯಿಂದ ನಿನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ನಿಂತಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಹರೇ ಪ್ರಭುಜಿ. ಈಗ ನಾನು ನನ್ನ ಮನಸ್ಸು ದೃಢವಾಗಿದೆ, ಎಲ್ಲ ಸಂದೇಹಗಳು ಹೋಗಿದೆ. ಈಗ ನಾನೇನ್ ಮಾಡ್ತಾ ಇದ್ದೇನೆ, ಕೃಷ್ಣನನ್ನ, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ಅಚ್ಯುತ ಅಂದ್ರೆ ಚ್ಯುತಿಯೇ ಇಲ್ಲದವನು, ಅವನ ಮೋಹ ಹೋಗಿದೆ. ಈಗ ಎಷ್ಟು ದಿನ ಭಗವಂತನ ಆ ಸಂದೇಶವನ್ನ ಕೇಳಿ ಅವನ ಮೋಹ ಹೋಗಿದೆ. ಅದರಿಂದ ಅವನು ಹೇಳ್ತಾನೆ, ನನಗೆ ಯಾವುದೇ ಸಂದೇಹಗಳಿಲ್ಲ, ನಿನ್ನ ಅಪ್ಪಣೆಯಂತೆ ನಾನು ನಡೆಯಲಿಕ್ಕೆ ಸಿದ್ಧನಿದ್ದೇನೆ, ನೀನು ನನಗೆ ಅಪ್ಪಣೆ ಕೊಡು, ನಾನು ಮಾಡ್ತೇನೆ ಅನ್ನುವಂತಹದ್ದು ಆ ರೀತಿಯಾದಂಥ ವಚನವನ್ನ ನಾನು ನಿನಗೆ ನೀಡ್ತಾ ಇದ್ದೇನೆ. ವಚನಂ ಕರಿಷ್ಯೆ ವಚನಂ ತವ ಅಂತ ಹೇಳ್ತಾ ಇದ್ದಾನೆ.
ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಹರೇ ಕೃಷ್ಣ. ಯಾರಾದರೂ ಓದದೇ ಇರುವವರು ಓದುವುದಿದ್ರೆ ಓದಿ. ಯಾವಾಗಲೂ ಹಾ, ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಹರೇ ಕೃಷ್ಣ. ಸೊ ಹೇಳ್ತಾ ಇದ್ದಾನೆ ಭಗವಂತ. ಸೊ ಅವನ ಹತ್ರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನು ಹೇಳ್ತಾನೆ, ನನ್ನನ್ನ ಕುರಿತು ಚಿಂತಿಸು. ಯಾಕೆ ನಾವು ಕೃಷ್ಣ ಪ್ರಜ್ಞೆ, ಕೃಷ್ಣನ ಕುರಿತು ಚಿಂತಿಸುವುದು ಯಾಕೆ? ನಾವು ಯಾಕೆ ಕೃಷ್ಣನಿಗೆ ಶರಣಾಗತಿಯನ್ನ ಮಾಡಬೇಕು? ಅವನ ಭಕ್ತನಾಗಬೇಕು ಯಾಕೆ? ನಾವು ಅವನನ್ನ ಯಾಕೆ ಪೂಜಿಸಬೇಕು? ನಾವು ಯಾಕೆ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು? ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಇದನ್ನ ಮಾಡು, ನಿನ್ನ ಹತ್ರ ಆ ರೀತಿ ಮಾಡೋದ್ರಿಂದ ನೀನು ನನ್ನ ಹತ್ರ ಬರ್ತೀಯಾ? ಯಾಕೆಂದ್ರೆ ನಮಗೆ ಹೋಗ್ಬೇಕಾಗಿರೋದು ಅಲ್ಲಿಗೇನೆ ಅಲ್ವಾ? ನಮಗೆ ಈ ಭೌತಿಕ ಪ್ರಪಂಚದ ಸುಖ ದುಃಖಗಳಿಂದ ಬಿಡುಗಡೆ ಪಡಬೇಕಂದ್ರೆ ನಾವು ಅವನ ಧಾಮಕ್ಕೆ ಹೋಗ್ಬೇಕು. ಹೋಗ್ಬೇಕಂದ್ರೆ ಅವನಿಗೆ ಶರಣಾಗತಿಯನ್ನ ಮಾಡಬೇಕು. ಆದ್ರಿಂದ ಅವನು ಹೇಳ್ತಾನೆ, ನೀನು ಅರ್ಜುನಿಗೆ ಹೇಳ್ತಾ ಇರೋದು, ನೀನು ನನ್ನ ಸ್ನೇಹಿತನಾದ್ರಿಂದ ನಾನು ನಿನಗೆ ಈ ಭರವಸೆಯನ್ನ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಸಂಜನಾ ಪೂಜಾರಿ ಮಾತಾಜಿ ಎಲ್ಲಾ ಇದ್ದೀರಾ? ಧರ್ಮಗಳನ್ನು ಹಾ, ಓದಿ ಹಲೋ ಮಾತಾಜಿ. ಪ್ರಭು. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಎಲ್ಲಾ ಧರ್ಮಗಳನ್ನಂತೆ, ಧರ್ಮ ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೊಂಡಿದ್ದೀವಿ ಈಗ, ಧರ್ಮ ಅನ್ನುವಂಥದ್ದು ಈ ಚಾತುರ್ವರ್ಣ್ಯ ಮಯಾ ಸೃಷ್ಟಂ, ಆ ರೀತಿಯಾದ ಧರ್ಮ, 4 ವರ್ಣಗಳಿಗೆ ವಿಧಿಸಿದಂತಹ ಧರ್ಮ. ಸೊ ನೀನು ಯಾರೇ ಇರ್ಬೋದು, ನೀನು ವೈಶ್ಯನೇ ಇರ್ಬೋದು, ಶೂದ್ರನೇ ಇರ್ಬೋದು, ಬ್ರಾಹ್ಮಣನೇ ಇರ್ಬೋದು, ಯಾರೇ ಇರ್ಬೋದು. ಆದ್ರೆ ನೀನ್ ಹೇಳ್ತಾನೆ, ಆ ಧರ್ಮ ಬಿಟ್ಟು ನನಗೆ ಶರಣಾಗತ್ತ, ನಾನು ಪರಿತ್ಯಜಿಸಿ ನೀನು ಆ ಧರ್ಮವನ್ನ ಅನುಸರಿಸಬೇಕಾದಂತಹದ್ದು ಇಲ್ಲ ಭಗವಂತನಿಗೆ ನಾವು ಪರಿಪೂರ್ಣವಾಗಿ ಶರಣಾಗತರಾದ್ರೆ. ಅದರಿಂದ ಅದೆಲ್ಲ ಬಿಟ್ಟು ನೀನು ನನಗೆ ಶರಣಾಗತನಾದ್ರೆ ಸಾಕು, ನಾನು ನಿನ್ನ ಎಲ್ಲಾ ಪಾಪಗಳಿಂದ ನಿನ್ನನ್ನ ಮುಕ್ತನನ್ನಾಗಿ ಮಾಡ್ತೇನೆ. ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅವನು ಭಗವಂತನ ಈ ರೀತಿಯಾಗಿ ಅವನು ಹೇಳ್ತಾನೆ, ನೀನು ಯಾವುದೇ ರೀತಿಯಾದ ಭಯ ಬೇಡ, ನಿನಗೆ ಹೆದರ್ಕೊಳ್ಳೋದು ಬೇಡ. ನಾನೇನಾದ್ರೂ ಕೃಷ್ಣ ಭಕ್ತಿ ಶುರು ಮಾಡ್ಕೊಂಡ್ಬಿಟ್ರೆ ನಾಳೆ ಏನು ಊಟ ಮಾಡದೆ ಇದ್ಬಿಟ್ನೇನ? ಆ ರೀತಿಯಾದಂಥ ಚಿಂತೆ ಬೇಡ. ಭಕ್ತಿಯನ್ನ ಮಾಡಬೇಕು, ನಮ್ಮ ಕರ್ಮವನ್ನ ಮಾಡಬೇಕು, ಆಮೇಲೆ ಬಾಕಿ ಫಲವನ್ನ ಅವನು ಕೊಡ್ತಾನೆ. ಫಲವನ್ನ ನಾವು ತ್ಯಜಿಸಿಡ್ಬೇಕು. ಇದಂ ತೇನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೇಭ್ಯಸೂಯತಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ತಪಸ್ಸು ಮಾಡದವನಿಗೆ ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಈಗ ಕೆಲವರು ಭಗವದ್ಗೀತೆಯನ್ನ ಹೀಯಾಳಿಸಿ ಮಾತಾಡ್ತಾರೆ, ಓ ಭಗವದ್ಗೀತೆ ಹಾಗೆ ಹೀಗೆ ಅಂತ. ಅಂದ್ರೆ ಕೆಲವರು ಅಹಂಕಾರದಿಂದ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬರ್ತಾರೆ. ಸೊ ಅಂಥವ್ರ ಹತ್ರ ನಾವು ಆರ್ಗ್ಯೂ ಮಾಡಿ ಪ್ರಯೋಜನ ಇಲ್ಲ. ಅದರಿಂದ ಇಂತಹ ಜ್ಞಾನವನ್ನ ಯಾರಿಗೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾನೆ ಅವನಿಲ್ಲಿ. ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ, ತಪಸ್ಸು ಮಾಡದವನಿಗೆ, ತಪಸ್ಸು ಯಜ್ಞದಾನ ತಪಸ್ಸು ಹೇಗೆ ಅವನು ಆ ರೀತಿಯಾದ ಅವನು ಯಾರು ಮಾಡಲ್ಲ ಅಂತವರಿಗೆ ಈ ಜ್ಞಾನವನ್ನ ನಾವು ವಿವರಿಸಬಾರದು. ಈ ವಿಷಯದಲ್ಲಿ ಅಸೂಯೆ ಪಡ್ತಾರೆ, ನನ್ನ ವಿಷಯದಲ್ಲಿ ಅಸೂಯೆ ಪಡುವವರಿಗೂ ಸಹಿತ ಇದನ್ನ ಹೇಳಬಾರ್ದು ಅಂತ ಹೇಳ್ತಾನೆ. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯಸಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯ. ಚೈತ್ರ ಮಾತಾಜಿ. ಹರೇ ಕೃಷ್ಣ.
ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾನೆ. ಈ ಭಗವದ್ಗೀತೆಯ ಜ್ಞಾನ ಏನಿದೆ ಅದನ್ನ ಅವನು ಯಾರಿಗೆ ಹೇಳ್ತಾನೆ, ಪರಿಶುದ್ಧ ಭಕ್ತಿ ಸೇವೆ ಮಾಡುವಂತಹ ಅವಕಾಶವನ್ನು ಭಗವಂತ ಕಲ್ಪಿಸ್ತಾನೆ. ಅದು ಶ್ರೀಲ ಪ್ರಭುಪಾದರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಅದರಿಂದ ಅವರು ಒಂದು ಭಗವಂತನ ಪರಿಶುದ್ಧ ಭಕ್ತರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರಿಂದ ಖಂಡಿತವಾಗಿಯೂ ಅವರು ನನ್ನ ಬಳಿಗೆ ಬರ್ತಾರೆ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಧನ್ಯಃ ಪ್ರಿಯತರೋ ಭುವಿ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಯಾರು ಭಗವಂತನ ಈ ಜ್ಞಾನವನ್ನ, ಪರಿಶುದ್ಧ ಭಕ್ತಿ ಸೇವೆಯನ್ನ ಮಾಡುವ ಅವಕಾಶವನ್ನ ಯಾರು ಪಡೆದಿರ್ತಾನೋ ಅಂತಹ ಏನೋ ಪ್ರಿಯ ಭಕ್ತ, ಪ್ರಿಯ ಸೇವಕ, ಬೇರೆ ಯಾರು ಇಲ್ಲ ಅಂತಹ ಪ್ರಿಯ ಸೇವಕರತೆ, ಅಂತಹ ಪ್ರಿಯ ಸೇವಕರು ಮುಂದೆಯೂ ಬರುವುದಿಲ್ಲ ಅನ್ನುವ ಮಾತನ್ನ ಇದರಲ್ಲಿ ಹೇಳ್ತಾನೆ ಅವನ ಸೇವೆಯನ್ನು ಮಾಡುವ. ಅಧ್ಯೇಷ್ಯತೆ ಚ ಯ ಇಮಂ ಕರ್ಮ್ಯಂ ಸಂವಾದಮಾವಯೋಃ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ. ದೇವರಾಜ್ ಪೂಜಾರಿ ಪ್ರಭುಜಿ. ಹರೇ ಕೃಷ್ಣ. ಛಾಯಾರಾಮ್ ಮಾತಾಜಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಹರೇ ಕೃಷ್ಣ. ಅದು ಆಟೋಮೆಟಿಕಲಿ ಕೃಷ್ಣ ನಮಗೆ ಆ ಬುದ್ಧಿಯನ್ನ ಕೊಡ್ತಾನೆ. ಅವನ ಈ ಭಗವದ್ಗೀತೆ, ಕೃಷ್ಣಾರ್ಜುನರ ಈ ಸಂಭಾಷಣೆಯನ್ನ ಯಾರು ಇದನ್ನ ಅಧ್ಯಯನ ಮಾಡ್ತಾರೆ, ಯಾರು ಇದ್ರ ಬಗ್ಗೆ ತಿಳ್ಕೊಳ್ತಾರೆ, ಅದರಿಂದ ಭಗವದ್ಗೀತೆ ಈಗ ನೀವೇನು ತಿಳ್ಕೊಂಡಿದ್ದೀರಿ, ಇಷ್ಟು ದಿವಸ ಇದು ಪೂರ್ತಿ ಭಗವದ್ಗೀತೆ ತಿಳ್ಕೊಂಡಿದ್ದೀರಿ ಅಂತಿಲ್ಲ. ಲೆವೆಲ್ 2 ಇದೆ. ಪೂರ್ತಿಯಾದ ಭಗವದ್ಗೀತೆ ನೀವಲ್ಲಿ ಇನ್ನೂ ಹೆಚ್ಚಿನ ಆಳವಾಗಿ ನೀವು ಅದನ್ನ ತಿಳ್ಕೊಳ್ಬಹುದು. ಲೆವೆಲ್ 2 ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲ ನಿಮ್ಗೆ ಕಳಿಸಿರ್ತಾರೆ. ಖಂಡಿತವಾಗಿ ಪ್ರತಿಯೊಬ್ಬರು ಲೆವೆಲ್ 2 ಲಿಂಕ್ ಅನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಇವತ್ತೇ ಮುಗಿಸ್ಬಿಡಿ. ಅದನ್ನೆಲ್ಲ ಈಗಲೇ ಮಾಡಿಬಿಡಿ. ನಾಳೆಗೆ ಅಂತ ಮತ್ತೆ ಪೆಂಡಿಂಗ್ ಇಟ್ಕೋಬೇಡಿ. ಯಾಕಂದ್ರೆ ಇಷ್ಟು ಮಾಡಿದಿರಾ, ನೀವು ಒಂದಿನ ಭಗವದ್ಗೀತೆಯ ಕ್ಲಾಸನ್ನು ತಗೊಳ್ಬಹುದು, ನೀವು ಬೇರೆಯವರಿಗೆ ಈ ಜ್ಞಾನವನ್ನ ಕೊಡಬಹುದು. ಅದರಿಂದ ಅದನ್ನು ನೀವು ಇನ್ನೂ ಹೆಚ್ಚು ತಿಳ್ಕೊಂಡಾಗ, ಲೆವೆಲ್ 2 ಲೆವೆಲ್ 3 ನಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ, ನೀವು ಆ ರೀತಿಯಾಗಿ ಕ್ಲಾಸನ್ನು ಸಹಿತ ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಅದರಿಂದ ದಯವಿಟ್ಟು ಲೆವೆಲ್ 2 ರಿಜಿಸ್ಟ್ರೇಷನ್ ಅನ್ನ ಈಗಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡ್ತಾರೆ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸ್ತಾನೆ. ಅಂತಹ ಬುದ್ಧಿಯನ್ನು ಭಗವಂತನೇ ಆಟೋಮೆಟಿಕ್ಲಿ ನಮಗೆ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಿಖಿತಾ ಮಾತಾಜಿ. ಶ್ರದ್ಧಾವಾನ್ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆಯಿಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ನಾವು ಭಗವದ್ಗೀತೆಯ ಭಗವಂತನ ಈ ಕೃಷ್ಣಾರ್ಜುನರ ಸಂಭಾಷಣೆಯನ್ನ ನಾವು ಶ್ರದ್ಧೆಯಿಂದ ಕೇಳುವುದರಿಂದಲೂ ಸಹಿತ ಏನಾಗುತ್ತೆ, ನಮಗೆ ಅವನು ಪಾಪ ಕರ್ಮಗಳಿಂದ ಮುಕ್ತನಾಗಿ ಪುಣ್ಯ ಕರ್ಮಗಳು ಇರುವಂತಹ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಇನ್ನೂ ಹೆಚ್ಚಿನ ಭಕ್ತಿಯನ್ನ ಮಾಡ್ತಾನೆ. ಆ ರೀತಿಯಾಗಿ ಶುಭ ಲೋಕಗಳನ್ನ ಸೇರ್ತಾನೆ ಅನ್ನುವಂಥ ಮಾತನ್ನ ಭಗವಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಾಮಿ ಮಮ ಶ್ರೌಷಂ ಅದ್ಭುತಂ ರೋಮಹರ್ಷಣಂ ವ್ಯಾಸ ಪ್ರಸಾದಾತ್ ಕೃತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣ ಸಾಕ್ಷಾತ್ ಕಥಯತಃ ಸ್ವಯಂ ರಾಜಂ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಪಶ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಾದರೂ ಓದದೇ ಇರುವವರು ಓದ್ತೀರಾ?
ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಹರೇ ಕೃಷ್ಣ. ಇದು ಸಂಜಯ ಹೇಳ್ತಾ ಇದ್ದಾನೆ. ಸಂಜಯನಿಗೆ ವ್ಯಾಸರ ಕೃಪೆಯಿಂದ ದಿವ್ಯ ಚಕ್ಷುವನ್ನ ಕೊಟ್ಟಿರುವುದರಿಂದ ಸಂಜಯ ಅರಮನೆಯಲ್ಲಿಯೇ ಕುಳಿತು ಈ ಕೃಷ್ಣಾರ್ಜುನರ ಸಂವಾದವನ್ನ ಕೇಳಿಸ್ಕೊಂಡಿರ್ತಾನೆ. ಆ ರೀತಿಯಾಗಿ ಕೇಳಿಸ್ಕೊಂಡಿದ್ದ ಅವನು ಹೇಳ್ತಾನೆ, ನನಗೆ ರೋಮಾಂಚನ ಆಗ್ತಾ ಇದೆ, ಇದನ್ನ ಮತ್ತೆ ಮತ್ತೆ ಕೇಳಬೇಕು ಅನಿಸ್ತಾ ಇದೆ, ಮತ್ತೆ ಅದನ್ನ ಸ್ಮರಿಸ್ಕೊಳ್ತಾ ಇದ್ದೇನೆ. ಏನಾಗಿದೆ ಅಲ್ಲಿ, ಏನನ್ನ ಭಗವಂತ ಕೃಷ್ಣ ಅರ್ಜುನಿಗೆ ಹೇಳಿದ್ದಾನೆ, ಅದನ್ನ ಕೇಳ್ಕೊಂಡು ನನಗೆ ಬಹಳ ರೋಮಾಂಚನ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಯಾರು? ಸಂಜಯ ಧೃತರಾಷ್ಟ್ರನ ಹತ್ರ. ಸಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ದೃಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಖಿತಾ ಮಾತಾಜಿ, ಹರೇ ಕೃಷ್ಣ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಈಗ ಹೇಳ್ತಾ ಇದ್ದಾನೆ ಸಂಜಯ, ಇನ್ನೂ ಹೆಚ್ಚು ನನಗೆ ಈ ಕೃಷ್ಣ ಅರ್ಜುನರ ಅದ್ಭುತವಾದಂತಹ ಅವರ ರೂಪ, ಕೃಷ್ಣನ ಅದ್ಭುತ ರೂಪ, ಅಲ್ಲಿ ಅವನು ಏನು ನೋಡಿದ್ದಾನೆ ಅದನ್ನು ನೆನಪಿಸ್ಕೊಂಡಷ್ಟು ಅವನಿಗೆ ವಿಸ್ಮಯ ಹೆಚ್ಚುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ರೋಮಾಂಚನ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಹರ್ಷ ಪಡ್ತಾ ಇದ್ದೇನೆ ತಾನು ಅನ್ನೋದನ್ನು ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಈಗ ಏನು ಮಾಡೋಣ, ನಾನು ಹೇಳ್ತೇನೆ, ಎಲ್ಲರೂ ನೀವು ಮ್ಯೂಟ್ ಅನ್ಮ್ಯೂಟ್ ಯಾವುದೇ ಸಿಚುವೇಶನ್ ಇದ್ರೂ ತೊಂದರೆ ಇಲ್ಲ. ನಾವು ಈ ಶ್ಲೋಕವನ್ನು 3 ಸಲ ಹೇಳೋಣ, ಓಕೆ? ಆಮೇಲೆ ಅರ್ಥನೂ 3 ಸಲ ಓದೋಣ. ನೀವೆಲ್ಲ ಅನ್ಮ್ಯೂಟ್ ಮಾಡ್ಕೋಬಹುದು ಅಥವಾ ಮ್ಯೂಟ್ ಮಾಡ್ಕೋಬಹುದು, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ. ನಾನು ಹೇಳ್ತೇನೆ, ಆಮೇಲೆ ರಿಪೀಟ್ ಮಾಡಿ ನಾನು ಹೇಳಿದ್ಮೇಲೆ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ಯತ್ರ ಯೋಗೇಶ್ವರಂ ಕೃಷ್ಣಂ ಯತ್ರ ಪಾರ್ಥೋ ಧನುರ್ಧರಃ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ, ತತ್ರ ಶ್ರೀ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ಯತ್ರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ, ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಸೊ ಅರ್ಥ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಟ್ಟಿಗೆ ಓದ್ಬೇಡ. ಕೊನೆಯ ಶ್ಲೋಕದ ಅರ್ಥ ಇದು. ಇಲ್ಲಿಗೆ ಭಗವದ್ಗೀತೆ ಮುಗಿತಾ ಇದೆ, ಅದರಿಂದ ಎಲ್ಲರೂ ಅನ್ಮ್ಯೂಟ್ ಮಾಡಿ ಎಲ್ಲರೂ ಓದಿ, ಓಕೆ? ಗೋಲೋಕದಲ್ಲಿರುವ ಕೃಷ್ಣನಿಗೆ ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಿತ ಶ್ರೀ ವಿಜಯ ಅಸಾಧಾರಣ ಶಕ್ತಿ ಇದು ನನ್ನ ಅಭಿಪ್ರಾಯ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಸಾಧಾರಣ ಶಕ್ತಿ ಮತ್ತು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ, ಧನುರ್ಧಾರಿಯಾದ ಅರ್ಜುನನಿರುವನೋ ವಿಜಯವಾಗಿಯೂ ಸಾಧಾರಣ ಶಕ್ತಿ ಇವುಗಳು ಇರುತ್ತವೆ. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.
18 ದಿವಸದ ಯಜ್ಞವನ್ನು ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಈ ಒಂದು 18 ದಿವಸದ ಪ್ರಯಾಣದಲ್ಲಿ ನಮ್ಮಿಂದ ಏನಾದರೂ ಚ್ಯುತಿಯಾಗಿದ್ದರೆ ನಮ್ಮನ್ನು ಕ್ಷಮಿಸಬೇಕಾಗಿ ನಿಮ್ಮ ಹತ್ರ ಬೇಡ್ಕೊಳ್ತೇನೆ. ಅಷ್ಟೇ ಅಲ್ಲ, ನನ್ನ ಜೊತೆಗೆ ಜ್ಯೋತಿ ಮಾತಾಜಿಯವರು ಸಹಿತ ಹೋಸ್ಟ್ ಆಗಿ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಾರೆ. ಮಾತಾಜಿ ತುಂಬ ತುಂಬ ಧನ್ಯವಾದಗಳು. ಮತ್ತೆ ನೀವೆಲ್ಲ ಬಂದು ಇಲ್ಲಿ ಕ್ಲಾಸಿಗೆ ಅಟೆಂಡ್ ಮಾಡಿ ಕೇಳಿದ್ರಿಂದ ಈ ಕ್ಲಾಸನ್ನು ನಾವು ಇಷ್ಟು ಅಂದರೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ 18 ದಿವಸ ಸರಿಯಾದ ರೀತಿಯಲ್ಲಿ ಇದನ್ನು ಮುಗಿಸಲಿಕ್ಕೆ ಒಂದು ಅವಕಾಶ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊ ಏನಾದರೂ ಅಚಾತುರ್ಯ ಆಗಿದ್ರೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಏನಾದರೂ ಹೇಳಲಿಕ್ಕಿದೆಯಾ? ಜ್ಯೋತಿ ಮಾತಾಜಿ, ಹರೇ ಕೃಷ್ಣ. ನೀವು ನಮಗೋಸ್ಕರ 1 hour ಸ್ಪೆಂಡ್ ಮಾಡಿ ಯು ಎನ್ಲೈಟನ್ ಅಸ್. ಧನ್ಯವಾದಗಳು ಗುರುಜಿ. ಎಲ್ಲ ಹೇಳ್ಬಿಡಿ 3 ಸಲ ಹರೇ ಕೃಷ್ಣ ಮಹಾಮಂತ್ರ. ಎಲ್ಲ ನಾವು ಜಪ ಮಾಡ್ಬೇಕು. ನೀವೇ ಜಪ ಮಾಡಬೇಕು. ಜಪ ಮಾಡಿದ್ಮೇಲೆ ಒಂದ್ಸಲ ಹೇಳ್ಬೇಡ. ಓಕೆನಾ? ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ
ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಮತ್ತು ಅನಂತ ಶ್ರೀ ನಮಸ್ಕಾರ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸಿ ಇವತ್ತಿನ ಈ ಕ್ಲಾಸನ್ನು ನಾವು ಹರೇ ಕೃಷ್ಣ ಪ್ರಭುಜಿ. ಈ ಕ್ಲಾಸನ್ನು ನಾವು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. 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 ಬಹಳ ಚೆನ್ನಾಗಿತ್ತು ಪ್ರಭುಜಿ. ಥ್ಯಾಂಕ್ ಕೃಷ್ಣ. ಧನ್ಯವಾದಗಳು. ಭಕ್ತಿಯ ಬೀಜ ನಿಮ್ಮಲ್ಲಿರುವಂತಹದ್ದನ್ನ ಹೆಮ್ಮರವಾಗಿ ಬೆಳೆಸ್ಕೊಳ್ಳಿ, ಭಕ್ತಿಯನ್ನ ಬಿಡಬೇಡಿ. ಕೃಷ್ಣನಿಗೆ ಶರಣಾಗತರಾಗಿ ಹರಿನಾಮ ಸ್ಮರಣೆಯನ್ನ ಪ್ರತಿನಿತ್ಯ ಮಾಡಿ. ಧನ್ಯವಾದಗಳು ಎಲ್ರಿಗೂ. ಪ್ರಭುಜಿ, ಪ್ರಭುಜಿ. ಒಂದೇ ಒಂದು ಪ್ರಶ್ನೆ. ಹಾ. ಒಂದೇ ಒಂದು ಪ್ರಶ್ನೆ. ಮುಂದಿನ ಲೆವೆಲ್ದು ನಮಗೆ ತಿಳಿಸ್ತಾರ ಪ್ರಭುಜಿ ಅವರು ಯಾವಾಗ ಇರುತ್ತೆ ಅಂತ? ಹೌದು. ಲೆವೆಲ್ 2 ಲಿಂಕ್ ನಿಮಗೆ ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತಾರೆ. ಜ್ಯೋತಿ ಮಾತಾಜಿ ಏನಾದ್ರು ಹಾಕಿದಿರಾ ಇಲ್ಲಿ? ಇಲ್ಲಲ್ಲ, ಜ್ಯೋತಿ ಮಾತಾಜಿ ಶೇರ್ ಮಾಡಿದ್ದಾರೆ ಪ್ರಭುಜಿ, ಮೊನ್ನೆನೆ ಮಾಡಿದಾರಲ್ಲ. ಪ್ರತಿಯೊಬ್ರು ಜಾಯಿನ್ ಆಗಿ, ಮತ್ತೆ ಮರಿದೇನೆ. ಓಕೆ, ಸಂತೋಷ. ಸರಿ ಗುರುಗಳೇ, ಧನ್ಯವಾದಗಳು. ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಾಳೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಪ್ರಭುಜಿ ಲೆವೆಲ್ 2. ಓ ಮಂಜುಳಾ ಮಾತಾಜಿ ಧನ್ಯವಾದಗಳು. ಲೆವೆಲ್ 2 ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಅಂತೆ, ಡೇಟ್ ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಸ್ಟಾರ್ಟ್ ಇಮಿಡಿಯೇಟ್ ಆಗಿ ಕಂಟಿನ್ಯೂ ಮಾಡಿ, ಮತ್ತೆ ಬ್ರೇಕ್ ಕೊಡಬೇಡಿ. ಓಕೆ, ಹರೇ ಕೃಷ್ಣ. ಪ್ರಭುಜಿ ಮತ್ತೊಮ್ಮೆ ಅದು ಲಿಂಕ್ ಕಳಿಸಿದ್ರೆ ಸಿಗ್ತಾ ಇಲ್ಲ. ಅದು ಹೌದಾ? ಲೆವೆಲ್ 2 ಲಿಂಕ್ ಸಿಗ್ತಾ ಇಲ್ಲ ಪ್ರಭುಜಿ. ಗ್ರೂಪ್ ಅಲ್ಲಿ ಹಾಕಕ್ಕೆ ಹೇಳ್ತೇನೆ ಮತ್ತೆ ಈಗ ಅಡ್ಮಿನ್ಗೆ. ಮತ್ತೆ ಶೇರ್ ಮಾಡ್ತಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಕ್ಕೆ ಹೇಳ್ತೇನೆ ಇಮಿಡಿಯೇಟ್ ಆಗಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳು. ಶ್ರೀಲ ಪ್ರಭುಪಾದರ ಕರುಣೆ, ಶ್ರೀ ರಾಧಾ ಗೋವಿಂದ ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥ ಅದಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನಡೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಧನ್ಯವಾದಗಳು ಎಲ್ರಿಗೂ. ಶುಭ